ಹರೇ ಕೃಷ್ಣ. ಭಕ್ತಾದಿಗಳಿಗೆ 18 ದಿನಗಳ ಭಗವದ್ಗೀತೆಯ ಅಧ್ಯಯನಕ್ಕೆ ಆದರದ ಸ್ವಾಗತ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೇಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋ ನಮಃ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಿನ್ನೆ ನಾವು ಭಗವದ್ಗೀತೆಯ 5ನೇ ಅಧ್ಯಾಯವನ್ನು ನೋಡಿದ್ದೇವೆ. ಕರ್ಮಯೋಗ, ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಅಂದ್ರೆ ಹೇಗೆ, ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯವನ್ನು ಹೇಗೆ ಮಾಡಬಹುದು ಅಂತ ಹೇಳುವ ವಿವರಣೆಯನ್ನು ನಾವು ನಿನ್ನೆ ನೋಡಿದ್ದೇವೆ. ಇದು ಕರ್ಮಯೋಗ ಅಂತಲೇ ಪರಿಚಿತವಾದದ್ದು. ಅಂದ್ರೆ ಕರ್ಮಯೋಗವನ್ನು ಮಾಡಿ ಹೇಗೆ ನಾವು ಮುಕ್ತಿಯನ್ನು ಪಡೆಯಬಹುದು ಅಂತ ಹೇಳೋದನ್ನು ನಾವು ನಿನ್ನೆ ನೋಡಿದ್ದೇವೆ. ಇವತ್ತು ನಾವು ಧ್ಯಾನ ಯೋಗ, ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳುಂಟು. ಅದರಲ್ಲಿ ಮೊದಲನೇ 6 ಅಧ್ಯಾಯಗಳು ಕರ್ಮಯೋಗ ಅಂತ, ಆಮೇಲೆ ನಂತರ ನಾಳೆಯಿಂದ ಶುರು ಮಾಡುವಂತಹ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ಭಕ್ತಿ ಯೋಗ, ಆಮೇಲೆ 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ಜ್ಞಾನ ಯೋಗ ಅಂತ ಪ್ರಸಿದ್ಧವಾಗಿದೆ. ಇದು ಇವತ್ತು ನಮ್ಮ ಕರ್ಮಯೋಗದ ಕೊನೆಯ ಅಧ್ಯಾಯ. ಇದು 6ನೇ ಅಧ್ಯಾಯ, ಧ್ಯಾನ ಯೋಗ ಅಥವಾ ಅಷ್ಟಾಂಗ ಯೋಗ ಪದ್ಧತಿಯ ಬಗ್ಗೆ ಇಲ್ಲಿ ಹೇಳುವಂತಹದ್ದು. ಯೋಗ ಅಂದ್ರೆ ಏನು? ಯೋಗ ಶಬ್ದದ ಅರ್ಥ ಏನು? ಯೋಗ ಅಂತ ಅಂದ್ರೆ ಸಂಯೋಗ, ಅಂದ್ರೆ ಸಂಯೋಜಿಸುವುದು. ಧ್ಯಾನ ಯೋಗ. ಇವತ್ತು ನನಗೆ ಯಾಕೋ ಸ್ಕ್ರೀನ್ ಶೇರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹರೇ ಕೃಷ್ಣ ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಿಮ್ಗೆ ಸ್ಕ್ರೀನ್ ಶೇರ್ ಮಾಡ್ಲಿಕ್ಕೆ ಆಗ್ತದ ನೋಡ್ತೀರಾ ಮಾತಾಜಿ? ಹೋಸ್ಟ್ ಆದ್ರೆ ಮಾತ್ರ ಮಾಡ್ಬೋದು ಮಾತಾಜಿ. ನೀವು ಹೋಸ್ಟ್ ಆಗ್ತೀರಾ? ನಾನು ಅದ್ರಲ್ಲಿ ಕಳಿಸ್ತೇನೆ. ನೀವು ಹೋಸ್ಟ್ ಮಾಡಿ ನನ್ನನ್ನು, ಆಮೇಲೆ ನಾವು ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಮಾತಾಜಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ.
ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಚಂದ್ರಿಕಾ ಮಾತಾಜಿಯವರು ಸ್ಕ್ರೀನ್ ಶೇರ್ ಮಾಡ್ತಾರೆ, ನಾನು ನನ್ನ ವಿವರಣೆಯನ್ನು ಮುಂದುವರಿಸ್ತೇನೆ. ಯೋಗ ಅಂದ್ರೆ ಏನು? ಯೋಗ ಅಂದ್ರೆ ಸಂಯೋಗ ಅಥವಾ ಜೋಡಿಸುವುದು. ಯಾವುದನ್ನು ಯಾವುದರೊಂದಿಗೆ ಜೋಡಿಸುವುದು? ನಮ್ಮ ಸಂಬಂಧವನ್ನು ಕೃಷ್ಣನೊಂದಿಗೆ ಪುನಃಸ್ಥಾಪಿಸುವುದು ಅಥವಾ ಜೋಡಿಸುವುದನ್ನು ಯೋಗ ಅಂತ ಕರಿತೇವೆ ನಾವು. ಈ ದೇಹ ಒಂದು ಯಂತ್ರದ ಹಾಗೆ, ಯಂತ್ರಾರೂಢಾನಿ ಅಂತ ಕೃಷ್ಣ ಕರೀತಾನೆ ನಾನು. ಈ ದೇಹ ಎಂಬ ಯಂತ್ರವನ್ನು ಉಪಯೋಗಿಸಿಕೊಂಡು ನಾವು ನಮ್ಮ ಸಂಬಂಧವನ್ನು ಕೃಷ್ಣನೊಂದಿಗೆ ಜೋಡಿಸುವುದು. ಕಾಳಿದಾಸ ಹೇಳ್ತಾನೆ, ಶರೀರ ಮಾತ್ರಂ ಖಲು ಧರ್ಮ ಸಾಧನಂ. ಅಂದ್ರೆ ಈ ಶರೀರ ಧರ್ಮ ಅನುಷ್ಠಾನ ಮಾಡ್ಲಿಕ್ಕೆ ಒಂದು ಉತ್ತಮ ಸಾಧನ ಅಂತ. 6ನೇ ಅಧ್ಯಾಯದಲ್ಲಿ ಕೃಷ್ಣ ಅಷ್ಟಾಂಗ ಯೋಗದ ಬಗ್ಗೆ ವಿವರವಾಗಿ ಇಲ್ಲಿ ವರ್ಣಿಸ್ತಾನೆ. ಕೃಷ್ಣ ಮೊದಲೇ ಕೇಳ್ತಾನೆ, ಯೋಗಿ ಅಂದ್ರೆ ಯಾರು? ನಿಜವಾದ ಯೋಗಿ ಅಂದ್ರೆ ಯಾರು ಮಾಡಿದ ಕರ್ಮಗಳ ಬಲಗಳ ಬಗ್ಗೆ ಚಿಂತಿಸುವುದಿಲ್ಲವೋ, ಅದನ್ನು ಬಯಸುವುದಿಲ್ಲವೋ, ಮತ್ತು ಕೆಲಸವನ್ನು ಕರ್ತವ್ಯ ಎಂದು ಯಾರು ಮಾಡುತ್ತಾನೋ ಅವನೇ ನಿಜವಾದ ಯೋಗಿ ಅಂತ ಕೃಷ್ಣ ಹೇಳ್ತಾನೆ ಇಲ್ಲಿ. ಶ್ರೀ ಭಗವಾನ್ ವಾಚ ಅನಾಶ್ರಿತಃ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರ್ನ ಚಾಕ್ರಿಯಃ. ತನ್ನ ಕರ್ಮ ಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನು ಮಾಡುವವನೇ ಸನ್ಯಾಸಿ, ಅವನೇ ನಿಜವಾದ ಅನುಭಾವಿ. ಅಂದ್ರೆ ಯಾರು ಕರ್ಮ ಫಲಕ್ಕೆ ಅಂಟಿಕೊಳ್ಳದೆ ಕೆಲಸ ಮಾಡ್ತಾನೋ ಅವನು ನಿಜವಾದ ಯೋಗಿ ಅಂತ ಕೃಷ್ಣ ಹೇಳ್ತಾನೆ. ಯೋಗಾಭ್ಯಾಸದ ಪ್ರಮುಖ ಅಂಶ ಯೋಗಾಭ್ಯಾಸದ ಪ್ರಮುಖ ಅಂಗ ಮನಸ್ಸು. ಪ್ರಭುಪಾದರು ಹೇಳ್ತಾರೆ, ಬರೇ ಅಷ್ಟಾಂಗ ಯೋಗ ಮಾತ್ರ ಅಲ್ಲ, ಯಾವುದೇ ರೀತಿಯ ಯೋಗಗಳು ಕೂಡ ಮನಸ್ಸನ್ನು ಹೇಗೆ ಹತೋಟಿಯಲ್ಲಿ ಇಡಬೇಕು ಅಂತ ಕಲಿಸ್ಕೊಡ್ತದೆ ಅಂತ. ಯೋಗಿ ಆಗ್ಬೇಕಾದ್ರೆ ಮನಸ್ಸು ಹತೋಟಿಯಲ್ಲಿ ಇಡಬೇಕು. ಮನಸ್ಸು ನಮ್ಮ ಹತೋಟಿಯಲ್ಲಿ ಇರದಿದ್ರೆ ಯಾವ ಯೋಗದಿಂದಲೂ ಪ್ರಯೋಜನ ಇಲ್ಲ, ಅದರ ಗುರಿ ಸಾಧನೆ ಆಗುವುದಿಲ್ಲ. ನಾನು ಹೇಳಿದ ಹಾಗೆ ಈ ಅಧ್ಯಾಯವನ್ನು, ಈ ಭಗವದ್ಗೀತೆಯ 18 ಅಧ್ಯಾಯಗಳನ್ನು 3 ಭಾಗವಾಗಿ ವಿಂಗಡಣೆ ಮಾಡಲಾಗಿದೆ. ಮೊದಲನೇ 6 ಭಾಗ ಕರ್ಮಯೋಗ, ನಂತರದ 6, ನಾಳೆಯಿಂದ ನಾವು ನೋಡುವಂತಹ 6 ಅಧ್ಯಾಯಗಳು ಭಕ್ತಿ ಯೋಗ, ನಂತರದ ಕೊನೆಯ 6 ಅಧ್ಯಾಯಗಳು ಜ್ಞಾನ ಯೋಗದ ಬಗ್ಗೆ ವಿವರಣೆ ಕೊಡ್ತದೆ. ಎಲ್ಲಾ ಯೋಗಗಳ ಬಗ್ಗೆ ಕೃಷ್ಣ ಇಲ್ಲಿ ಹೇಳಿದ್ರು ಕೂಡ, ಯಾವುದು ಧ್ಯಾನ ಯೋಗ ಇರ್ಬೋದು, ಭಕ್ತಿ ಯೋಗ ಇರ್ಬೋದು, ಕರ್ಮಯೋಗ ಇರ್ಬೋದು, ಯಾವುದೇ ಯೋಗದ ಬಗ್ಗೆ ಇಲ್ಲಿ ಹೇಳುವಾಗ ಕೂಡ ಕೃಷ್ಣ ಇಲ್ಲಿ ಭಕ್ತಿ ಯೋಗವನ್ನು ಮುಖ್ಯವಾದ ಅಂಶವನ್ನಾಗಿಟ್ಕೊಂಡೇ ಇಲ್ಲಿ ವಿವರಣೆ ನೀಡ್ತಾನೆ. ಆ ಒಂದು ಭಕ್ತಿ ಯೋಗದ ದೃಷ್ಟಿಕೋನದಲ್ಲಿ ಅವನು ಎಲ್ಲಾ ಯೋಗಗಳನ್ನು ವಿವರಣೆ ಕೊಡ್ತಾನೆ. ಈ ಅಧ್ಯಾಯದಲ್ಲಿ ಅರ್ಜುನ ಯಾವುದೇ ರೀತಿಯ ಪ್ರಶ್ನೆ ಕೇಳೋದಿಲ್ಲ, ಸ್ವತಃ ಭಗವಂತನೇ ವಿವರಣೆ ಕೊಡಲು ಪ್ರಾರಂಭ ಮಾಡ್ತಾನೆ ಎಲ್ಲ ಈ ಅಷ್ಟಾಂಗ ಯೋಗದ ಬಗ್ಗೆ. ಅಷ್ಟಾಂಗ ಯೋಗದಲ್ಲಿ 2 ಹಂತಗಳಿವೆ, ಅಂದ್ರೆ 8 ಅಂಗಗಳಿವೆ, ಅದರಲ್ಲಿ 2 ಭಾಗಗಳಿವೆ. ಅಂದ್ರೆ ಯಮ, ನಿಯಮ, ಪ್ರಾಣಾಯಾಮ, ಆಸನ, ಪ್ರತ್ಯಾಹಾರ. ಇದು ಮೊದಲನೇ ಹಂತ, ಅಂದ್ರೆ ಪ್ರಾಕ್ಟೀಸ್. ಇದು 2ನೇ ಹಂತ, ಅಂದ್ರೆ ಅಭ್ಯಾಸ ಮಾಡ್ತಾ 2ನೇ ಹಂತಕ್ಕೆ ತಲುಪ್ತೀವಿ. ಅದು ಧ್ಯಾನ, ಧಾರಣೆ ಮತ್ತು ಸಮಾಧಿ. ಇದು 2 ಸೇರಿ 5. ಮೊದಲನೇ 5 ಯಮ, ನಿಯಮ, ಪ್ರಾಣಾಯಾಮ, ಆಸನ ಮತ್ತು ಪ್ರತ್ಯಾಹಾರ. 2ನೇ ಹಂತ ಧ್ಯಾನ, ಧಾರಣ ಮತ್ತು ಸಮಾಧಿ.
ಅಭ್ಯಾಸ ಮಾಡ್ತಾ ಮಾಡ್ತಾ 2ನೇ ಹಂತಕ್ಕೆ ತಲುಪಬಹುದು. ಕೊನೆಗೆ ಸಮಾಧಿ ಸ್ಥಿತಿಯನ್ನು ತಲುಪುವಂಥದ್ದು. ಸಮಾಧಿ ಸ್ಥಿತಿ ಅಂದ್ರೆ ನಿರಂತರ ಭಗವಂತನ ಸ್ಮರಣೆ, ಬೇರೆ ಯಾವುದೇ ಅಲ್ಲಿ ಚಿಂತನೆಗಳಿಲ್ಲ. ಭಗವಂತನ ಚಿಂತನೆಯನ್ನು ಬಿಟ್ಟು ಬೇರೆ ಯಾವುದೇ ಚಿಂತನೆ ಮನಸ್ಸಿಗೆ ಬರುವುದಿಲ್ಲ, ಮಾಡಬಾರದು ಅಂತ ಒಂದು ಹಂತ ಅದು ಸಮಾಧಿ ಸ್ಥಿತಿ. ನಿರಂತರವಾಗಿ ಭಗವಂತನ ಧ್ಯಾನ ಮಾಡುವಂತಹದ್ದು. ಈಗ ಈ ಅಷ್ಟಾಂಗ ಯೋಗವನ್ನು ಹೇಗೆ ಪ್ರಾಕ್ಟೀಸ್ ಮಾಡೋದು, ಅಷ್ಟಾಂಗ ಯೋಗ ಹೇಗೆ ಮಾಡುವುದು ಅಂತ ಕೃಷ್ಣ ಇಲ್ಲಿ ಹೇಳ್ಕೊಡ್ತಾನೆ. ಕೃಷ್ಣ ಮೊದಲನೇ ಭಗವದ್ಗೀತೆಯ ಪ್ರಾರಂಭದಿಂದಲೂ ಕೃಷ್ಣ ಕರ್ಮವನ್ನು ಬಿಡಬೇಕು ಅಂತ ಎಲ್ಲಿಯೂ ಹೇಳಲಿಲ್ಲ. ಅವನು ಸಂಸಾರವನ್ನು ತ್ಯಜಿಸಿ ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಿ ಅಂತ ಎಲ್ಲೂ ಕೃಷ್ಣ ಹೇಳಿಲ್ಲ. ಯಾಕೆಂದ್ರೆ ಕೃಷ್ಣನಿಗೆ ಗೊತ್ತುಂಟು ಈ ಯುಗದಲ್ಲಿ ಅದು ಕಾರ್ಯ ಸಾಧುವಲ್ಲ. ಈ ಯುಗಕ್ಕೆ ಕಲಿಯುಗಕ್ಕೆ ಹೇಳಿದಂತಹ ಯೋಗಗಳಲ್ಲ ಅದು ಅಂತ ಹೇಳಿ ಕೃಷ್ಣನಿಗೆ ಅದು ಗೊತ್ತುಂಟು. ಯಾಕೆಂದ್ರೆ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರೆಕಾರ್ಡಿಂಗ್ ಇರೋದ್ರಿಂದ ಹೋಸ್ಟ್ ತೊಂದ್ರೆ ಇಲ್ಲ ಮಾತಾಜಿ. ಇವತ್ತು ಸ್ಕ್ರೀನ್ ಶೇರಿಂಗ್ ಬೇಡ, ನಾನು ಹೇಳ್ತಾ ಹೋಗ್ತೇನೆ. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣನ್ ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇಲ್ಲಿ ಕಾರ್ಯವನ್ನು ಮಾಡುತ್ತಾ ನಮ್ಮ ಕರ್ಮವನ್ನು ನಾವು ಮಾಡುತ್ತಾ ನಿಧಾನವಾಗಿ ಕರ್ಮಫಲದಲ್ಲಿ ನಿರಾಸಕ್ತನಾಗ್ಬೇಕು. ಕರ್ಮಫಲದಲ್ಲಿ ಆಸಕ್ತಿ ವಹಿಸದೆ ನಾವು ಕೆಲಸ ಮಾಡಬೇಕು. ನಮ್ಗೆ ಕರ್ಮಫಲದಲ್ಲಿ ಆಸಕ್ತಿ ಇದೆ, ಅದು ನಮ್ಮ ಬಂಧನಕ್ಕೆ ಕಾರಣ, ಅದು ನಮ್ಮ ದುಃಖಕ್ಕೆ ಕಾರಣ. ಒಂದು ಬಾರಿ ನಾವು ಆಲೋಚನೆ ಮಾಡೋಣ, ನಮ್ಗೆ ಈ ಜೀವನದಲ್ಲಿ ಏನ್ ಬೇಕಾಗಿದೆ, ಏನನ್ನು ಬಯಸ್ತಾ ಇದ್ದೇವೆ ನಾವು? ಹಣವೇ, ಶಾಂತಿ, ಸುಖ, ದುಃಖ, ಏನನ್ನು ಸುಖ ಅಥವಾ ಭೋಗ ಐಶ್ವರ್ಯ ಜೀವನ, ನಾವು ಏನನ್ನು ಬಯಸ್ತಾ ಇದ್ದೇವೆ ಗೊತ್ತಿಲ್ಲ. ಕೆಲವು ಸಲ ಅದು ತುಂಬಾ ಕನ್ಫ್ಯೂಷನ್. ಹಣ ಇದ್ರೂ ಕೆಲವರು ದುಃಖಿಗಳಾಗಿರ್ತಾರೆ, ಎಲ್ಲಾ ಭೋಗೈಶ್ವರ್ಯಗಳು ಇದ್ರೂ ಕೂಡ ಕೆಲವರು ದುಃಖಿಗಳಾಗಿರ್ತಾರೆ, ಅಶಾಂತವಾದ ಜೀವನವನ್ನು ಅವರು ನಡೆಸ್ತಾ ಇರ್ತಾರೆ. ಅದ್ರಿಂದ ನಮ್ಗೆ ನಿಜವಾಗಿ ಏನು ಬೇಕು ಅಂತ ಹೇಳೋದು ನಮ್ಗೆ ಗೊತ್ತೇ ಇಲ್ಲ, ಅರಿವಿಗೆ ಬರುವುದಿಲ್ಲ. ಒಂದು ರೀತಿಯ ಸಂದಿಗ್ಧತೆಯಲ್ಲಿ ನಾವು ಸಿಕ್ಕಿಕೊಂಡಿದ್ದೇವೆ. ಎಲ್ಲ ಉಂಟು ನಮ್ಮಲ್ಲಿ, ಆದ್ರೂ ನಾವು ಸುಖವಾಗಿಲ್ಲ, ಶಾಂತಿಯಿಂದಿಲ್ಲ, ಸಂತೋಷವಾಗಿಲ್ಲ. ಯಾಕೆ ಇದೆಲ್ಲ? ಯಾಕೆ, ಯಾವ ಕಾರಣದಿಂದ ಹೀಗಾಗ್ತದೆ? ಕೃಷ್ಣ ಹೇಳ್ತಾನೆ, ಇದಕ್ಕೆಲ್ಲ ಮನಸ್ಸೇ ಕಾರಣ ಅಂತ. ಈ ಅಧ್ಯಾಯದಲ್ಲಿ ಕೃಷ್ಣ ಮನಸ್ಸಿನ ಬಗ್ಗೆ ವಿವರಣೆಯನ್ನು ಕೊಡ್ತಾನೆ. ನಮ್ಮ ಮನಸ್ಸಿನಲ್ಲಿ ಒಂದು ಆಸೆ ಹುಟ್ಟುತ್ತದೆ. ಅದು ಆಸೆ ಆಗ ನಾವು ಆಲೋಚನೆ ಮಾಡ್ತೇವೆ, ನನಗೆ ಆ ವಸ್ತು ಬೇಕು. ನಾವು ಅದರ ಬಗ್ಗೆ ಆಲೋಚನೆಯನ್ನು ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಎಷ್ಟು ನಮ್ಮನ್ನು ಅದು ವ್ಯಾಮೋಹಕ್ಕೆ ಒಳಗಪಡಿಸ್ತದೆ ಅಂತ ಹೇಳಿದ್ರೆ, ಅದು ಇಲ್ಲದೆ ನನಗೆ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋ ಒಂದು ಹಂತಕ್ಕೆ ನಮ್ಮನ್ನು ಅದು ತಲುಪಿಸ್ತದೆ. ಯಾವ ಕಾರಣ? ಯಾರು ಇದಕ್ಕೆಲ್ಲ ಕಾರಣ? ಮನಸ್ಸೇ ಮೂಲ ಕಾರಣ. ನಿಜವಾಗಿ ನೋಡಿದ್ರೆ ಅದು ನಮಗೆ ಬೇಕಾಗಿರುವುದಿಲ್ಲ, ಆದ್ರೂ ಮನಸ್ಸು ಅದನ್ನು ಯಾಕೋ ಅದು ನಮಗೆ ಬೇಕು ಅಂತ ಹೇಳುವ ಒಂದು ಹಂತಕ್ಕೆ ನಮ್ಮನ್ನು ಅದು ತಂದು ನಿಲ್ಲಿಸ್ತದೆ. ಮನಸ್ಸು ಅಷ್ಟು ಬಲಶಾಲಿಯಾದದ್ದು. ಅದು ಯಾವಾಗ್ಲೂ ನಾವು ಮನಸ್ಸನ್ನು ಅಷ್ಟು ಬಲಶಾಲಿ ಆಗಿರ್ಲಿಕ್ಕೆ ಬಿಡಬಾರದು. ಯಾವಾಗ್ಲೂ ನಮ್ಮ ಹತೋಟಿಯಲ್ಲಿ ಇರ್ಲಿಕ್ಕೆ ನಾವು ಅದನ್ನು ಕಲಿಸ್ಬೇಕು. ಆದ್ರೆ ಅದಕ್ಕೆ ನಮ್ಮ ಮನಸ್ಸಿಗೆ ನಾವು ಸ್ವಾತಂತ್ರ್ಯವನ್ನು ಕೊಟ್ಟು ಬಿಟ್ಟಿದ್ದೇವೆ. ಅದು ಬೇಕಾದುದನ್ನು ಬಯಸುವಂತಹ ಒಂದು ಸ್ವಾತಂತ್ರ್ಯವನ್ನು ನಾವು ಅದಕ್ಕೆ ಕೊಟ್ಟು ಬಿಟ್ಟಿದ್ದೇವೆ. ಬಹಳ ಜನ್ಮಗಳಿಂದಲೂ ಆ ಸ್ವಾತಂತ್ರ್ಯವನ್ನು ಅದು ಅನುಭವಿಸ್ತಾ ಉಂಟು. ಈಗ ನೀವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಈ ಜಪ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಿಮ್ಗೆ ಕೆಲವು ಸಲ ಇಂಥ ಒಂದು ಜಪ ಶುರು ಮಾಡಿದ್ರೆ ನಿಮ್ಮ ಮನಸ್ಸು ಒಂದು ತಹಬದಿಗೆ ಬರ್ತದೆ, ಒಂದು ಫೋಕಸ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಅದು ಅಂದ್ರೆ ಒಂದು ಒಂದು ವಿಷಯದಲ್ಲಿ ದೇವರಲ್ಲಿ ಅದು ಮನಸ್ಸು ಕೇಂದ್ರೀಕರಿಸ್ಲಿಕ್ಕೆ ಅದು ಸಹಾಯವಾಗ್ತದೆ ನಮಗೆ. ಆದ್ರೆ ಮನಸ್ಸು ಚಡಪಡಿಸ್ತದೆ, ನಮ್ಮ ಕಂಟ್ರೋಲ್ ತಪ್ಪಿಸ್ಕೊಳ್ಳಲು ಅದು ಬಯಸ್ತದೆ. ನಮ್ಮ ಕಂಟ್ರೋಲ್ ಇಂದ ತಪ್ಪಿಸ್ಕೊಂಡು ಅದು ಓಡಾಡಲು ಬಯಸ್ತದೆ.
ಆಗ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಮಂತ್ರದಲ್ಲಿ ರುಚಿ ಬರುವುದಿಲ್ಲ. ಯಾಕೆಂದ್ರೆ ಮನಸ್ಸು ಒಳಗಿನಿಂದಲೇ ಚಡಪಡಿಸ್ತಾ ಉಂಟು, ಅದಕ್ಕೆ ರುಚಿ ಇಲ್ಲ. ಅದಕ್ಕೆ ಈ ನಾವು ಆಧ್ಯಾತ್ಮಿಕವಾಗಿ ನಾವು ಮುಂದುವರಿಲಿಕ್ಕೆ ಹೋದಾಗ ಅದು ಅದರ ಸ್ವಾತಂತ್ರ್ಯ ನಾವು ಕಸಿದುಕೊಂಡ ಹಾಗೆ ಆಗ್ತದೆ. ಅದು ಬಹಳ ಕಾಲದಿಂದ ಅನುಭವಿಸಿಕೊಂಡ ಬಂದಂತಹ ಸ್ವಾತಂತ್ರ್ಯವನ್ನು ನಾವು ಅದನ್ನು ಅಡ್ಡಿಪಡಿಸ್ತಿದ್ದೇವೆ ಅಂತ ಎನ್ನುವ ರೀತಿ ಅದಕ್ಕೆ ಅನ್ನುವ ಭಾವನೆ ಬರ್ತದೆ. ಆದ್ರಿಂದ ಅದು ಭಕ್ತಿ ಮಾಡಲು ನಮ್ಮನ್ನು ಬಿಡುವುದಿಲ್ಲ. ನಮ್ಮ ಮನಸ್ಸಿನ ಬಗ್ಗೆ ನಾವು ಹೇಳ್ತಾ ಇರೋದು, ನಮ್ಮ ಮನಸ್ಸೇ ನಮಗೆ ಒಂದು ರೀತಿಯ ಅಡ್ಡಿಯಾಗಿ ನಿಲ್ತದೆ. ಅಂದ್ರೆ ಮನಸ್ಸಿನ ಕೆಲಸವೇ ಅದು. ಕೆಲವು ಸಲ ಅದು ಯಾವುದೋ ಒಂದು ವಸ್ತುವನ್ನು ಬಯಸ್ತದೆ, ಅದೇ ಸ್ವಲ್ಪ ಸಮಯ ಕಳೆದ ಮೇಲೆ ಅದರ ಮೇಲೆ ನಿಮಗೆ ನಿರಾಸಕ್ತಿ ಮೂಡ್ತದೆ. ಇನ್ನೊಂದು ವಸ್ತುವನ್ನು ಬಯಸ್ತದೆ, ಅದು ಕೆಲವು ಸಮಯ ಕಳೆದ ಮೇಲೆ ಅದರ ಮೇಲೂ ನಿಮಗೆ ನಿರಾಸಕ್ತಿ ಬರ್ತದೆ. ಆದ್ರಿಂದ ಅದು ಒಂದು ರೀತಿ ಮರ್ಕಟನ ಹಾಗೆ, ಮಂಗನ ಹಾಗೆ. ಮಂಗನ ನೀವು ನೋಡಿರ್ಬೋದು, ಅದು ಒಂದು ನಿಮಿಷ ಕೂಡ ಕೂತ್ಕೊಳ್ಳೋದಿಲ್ಲ, ನಿತ್ತಲ್ಲಿ ನಿಲ್ಲುವುದಿಲ್ಲ ಅಲ್ವಾ. ಹಸು ಹೇಗಿರ್ತದೆ, ಅದು ಹೊಟ್ಟೆ ತುಂಬಿದ್ರೆ ಅದು ಸುಮ್ಮನೆ ಮಲ್ಕೊಳ್ತದೆ. ಆದ್ರೆ ಮಂಗ ಹಾಗಲ್ಲ, ಬೇರೆ ಯಾವುದೇ ಪ್ರಾಣಿಗಳು ಹಾಗಲ್ಲ. ಮಂಗ ಒಂದು ವಿಷಯ, ಅದು ನಿತ್ತಲ್ಲಿ ನಿಲ್ಲುವುದಿಲ್ಲ. ಅದಕ್ಕೆ ಮನಸ್ಸು ಮರ್ಕಟ ಅಂತ ಹೇಳುವಂಥದ್ದು. ನಾವು ಧೀರ ಅಂತ ಹೇಳೋ ಒಂದು ಮಾತು ಕೇಳಿದ್ದೇವೆ, ಅವನು ತುಂಬಾ ಧೀರ ಅಂತ. ಯಾರು ಧೀರ? ನಾವು ಯಾರಿಗ ಆ ಬಿರುದನ್ನು ಕೊಡಬಹುದು? ಯಾರು ಮನಸ್ಸನ್ನು ಕಟ್ಟಿ ಹಾಕಿದ್ದಾನೋ ಅವನೇ ಧೀರ. ಯಾವಾಗ ನೀವು ಮನಸ್ಸಿನ ಆಸೆಗಳನ್ನು ಬದಿಗೆ ಸರಿಸ್ತೀರೋ, ಯಾವಾಗ ನೀವು ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ವೋ, ಆಗ ಮನಸ್ಸಿನ ಸುಖ ಶಾಂತಿ ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ. ಆದ್ರಿಂದ ಮನಸ್ಸಿನೊಂದಿಗೆ ಹೇಗೆ ವ್ಯವಹಾರ ಮಾಡಬೇಕು ಎಂದು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಶ್ಲೋಕ 5. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ. ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು, ತನ್ನನ್ನು ಹೀನೈಸಿಕೊಳ್ಳಬಾರದು. ಬದ್ಧ ಜೀವಿಗೆ ಮನಸ್ಸೇ ಬಂಧು ಮತ್ತು ಮನಸ್ಸೇ ಶತ್ರು. ಮನಸ್ಸಿನ ಮಾತನ್ನು ಯಾವ ರೀತಿ ನಾವು ತೆಗೆದುಕೊಳ್ತೇವೆ ಅನ್ನೋ ಆಧಾರದ ಮೇಲೆ ನಾವು ನಮ್ಮನ್ನು ಉದ್ಧಾರ ಮಾಡ್ಕೊಳ್ಬಹುದು. ಅಂದ್ರೆ ಮನಸ್ಸಿನ ಮಾತು ಕೇಳಿ ನಾವು ಪತನವೂ ಹೊಂದಬಹುದು, ಅಥವಾ ನಾವು ಮನಸ್ಸಿನ ಮಾತು ಕೇಳಿ ಉದ್ಧಾರವೂ ಆಗ್ಬಹುದು. ನಮ್ಮ ಉದ್ಧಾರಕ್ಕೂ ನಮ್ಮ ಪತನಕ್ಕೂ ಮನಸ್ಸೇ ಕಾರಣ. ಒಂದು ಅಮೃತ ಬಿಂದು ಉಪನಿಷತ್ತಿನಲ್ಲಿ ಒಂದು ಮಾತು ಹೇಳ್ತದೆ, ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೇ. ಬಂಧನಕ್ಕೆ ಕಾರಣ ಯಾವುದು? ಮನಸ್ಸು. ಮೋಕ್ಷಕ್ಕೂ ಬಂಧನಕ್ಕೂ ಮನಸ್ಸೇ ಕಾರಣ. ಮನಸ್ಸನ್ನು ನೀವು ವಶದಲ್ಲಿ ಇಟ್ಟುಕೊಂಡ್ರೆ ಆಗ ಈ ದುಃಖಾಲಯದಿಂದ ಬಿಡುಗಡೆ ಹೊಂದಬಹುದು. ಆದ್ರಿಂದ ಮನಸ್ಸು ನಮ್ಮ ಬಂಧುವೂ ಹೌದು, ನಮ್ಮ ಶತ್ರುವೂ ಹೌದು. ಆದ್ರಿಂದ ಇಂತಹ ಮನಸ್ಸಿನೊಂದಿಗೆ ಹೇಗೆ ನಾವು ವ್ಯವಹಾರ ಮಾಡಬಹುದು ಅಂತ ಹೇಳೋದನ್ನು ಕೃಷ್ಣ ಇಲ್ಲಿ ವಿವರವಾಗಿ ಹೇಳ್ತಾನೆ. ಅಷ್ಟಾಂಗ ಯೋಗದ ಮೂಲ ಉದ್ದೇಶ ಮನಸ್ಸನ್ನು ನಿಗ್ರಹಿಸುವುದು. ಮನಸ್ಸಿನ ನಿಗ್ರಹದಿಂದ ಮನುಜ ಶಾಂತಿಯನ್ನು ಪಡೆಯಬಹುದು. ಯಾಕಂದ್ರೆ ನಾನು ಹೇಳಿದೆ ಈಗ, ಮನಸ್ಸನ್ನು ಕಟ್ಟಿ ಹಾಕೋದ್ರ ಮೂಲಕ ಮಾತ್ರ ನಾವು ಮೋಕ್ಷವನ್ನು ಪಡೆಯಬಹುದು. ಆ ಉದ್ದೇಶದಿಂದಲೇ ಅಷ್ಟಾಂಗ ಯೋಗ ಇರುವುದು. ಆ ಉದ್ದೇಶ ಸಾಧನೆಗೋಸ್ಕರವೇ ಅಷ್ಟಾಂಗ ಯೋಗ ಇರುವಂತದ್ದು, ಮನಸ್ಸನ್ನು ಕಟ್ಟಿ ಹಾಕುವಂತದ್ದು. ಮನಸ್ಸಿನ ಮೇಲೆ ಪೂರ್ತಿ ನಮಗೆ ಹತೋಟಿ, ಅದು ಅಷ್ಟಾಂಗ ಯೋಗದ ಮೂಲ ಧ್ಯೇಯ. ಅಂತಹ ಸ್ಥಿತಿ ತಲುಪಿದ ಯೋಗಿಗೆ ಶೀತೋಷ್ಣ, ಸುಖ ದುಃಖ, ಮಾನಾಪಮಾನ ಯಾವುದೇ ವ್ಯತ್ಯಾಸ ಇಲ್ಲ. ಅವನಿಗೆ ಅಂಥದ್ರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅವನಿಗೆ ಯಾವುದೇ ರೀತಿಯ ಹಿಗ್ಗು ಕುಗ್ಗುಗಳಿಗೆ ಅವನು ಒಳಪಡುವುದಿಲ್ಲ. ಇಂದ್ರಿಯಗಳನ್ನು ಗೆದ್ದಂತಹ ಅಥವಾ ಮನಸ್ಸನ್ನು ಗೆದ್ದಂತಹ ಯೋಗಿಗೆ ಕಲ್ಲು, ಮಣ್ಣು, ಚಿನ್ನ ಎಲ್ಲ ಒಂದೇ ರೀತಿಯಾಗಿ ಕಾಣ್ತದೆ. ಎಲ್ಲವನ್ನು ಅವನು ಒಂದೇ ರೀತಿಯಾಗಿ ಸ್ವೀಕಾರ ಮಾಡ್ತಾನೆ. ಆದ್ರೆ ಸಮಾಧಿ ಸ್ಥಿತಿ ತಲುಪದಂತಹ ಅಷ್ಟಾಂಗ ಯೋಗದಿಂದ ಏನು ಪ್ರಯೋಜನ ಇಲ್ಲ. ಅದರ ಕೊನೆಯ ಹಂತವಾದ
ಸಮಾಧಿ ಸ್ಥಿತಿಯನ್ನು ತಲುಪಬೇಕು. ಅಲ್ಲಿ ನೀವು ದೇವರೊಂದಿಗೆ ನಿರಂತರ ಸಂಪರ್ಕದಲ್ಲಿರ್ಬೋದು, ನಿರಂತರ ಧ್ಯಾನ ಮಾಡ್ತಾ ನಿರಂತರ ಸಂಪರ್ಕದಲ್ಲಿ ಇರ್ಬೋದು. ಅದು ಯೋಗ ಪದ್ಧತಿ, ಅಷ್ಟಾಂಗ ಯೋಗದ ಕೊನೆಯ ಹಂತ. ಅದನ್ನು ನೀವು ಸಾಧನೆ ಮಾಡದಿದ್ರೆ, ಅಲ್ಲಿಗೆ ನೀವು ತಲುಪದಿದ್ರೆ ಅಷ್ಟಾಂಗ ಯೋಗದ ಪದ್ಧತಿಯಿಂದ ಏನು ಪ್ರಯೋಜನವಿಲ್ಲ. ಅದು ಬರೀ ದೈಹಿಕ ವ್ಯಾಯಾಮವಾಗಿ ಮಾರ್ಪಾಡಾಗ್ತದೆ. ನೀವು ಎಲ್ಲ ಕಡೆ ನೋಡಿರ್ಬೋದು ಯೋಗ ಸೆಂಟರ್ಸ್, ಎಲ್ಲಿ ನೋಡಿದ್ರು ಈಗ ಯೋಗ ಸೆಂಟರ್ಸ್, ಬೇಕಾದಷ್ಟು ಹಣ ಮಾಡ್ತಾರೆ ಅಂತ ಯೋಗ ಸೆಂಟರ್ಸ್ಗಳು. ಮೂಲ ಉದ್ದೇಶವನ್ನೇ ಅವರು ಮರೆತು ಬಿಟ್ಟಿದ್ದಾರೆ. ಈಗ ಯೋಗ ಅಂದ್ರೆ ದೈಹಿಕ ವ್ಯಾಯಾಮವೇ ಆಗಿ ಹೋಗಿದೆ. ನಮ್ಗೆ ಅಷ್ಟು ಮಾತ್ರ ಗೊತ್ತಿರೋದು. ಯೋಗ ಅಂತ ಹೇಳಿದ್ರೆ ಎಕ್ಸರ್ಸೈಸ್, ಫಿಸಿಕಲ್ ಎಕ್ಸರ್ಸೈಸ್. ಯೋಗ ಪದ್ಧತಿಯನ್ನು ಜಾರಿಗೆ ತಂದಂತಹ ಪತಂಜಲಿ ಮುನಿ ಕೂಡ ಇದನ್ನು ಆಲೋಚನೆ ಮಾಡಿರ್ಲಿಕ್ಕಿಲ್ಲ, ಈ ರೀತಿ ಅದು ಮುಂದೆ ಒಂದು ದಿನ ಈ ರೀತಿ ಆಗ್ತದೆ ಅಂತ ಹೇಳಿ. ಈಗ ಯೋಗ ಪದ್ಧತಿ ಕೂಡ ಅದರ ವ್ಯಾಖ್ಯಾನವನ್ನು ತಪ್ಪಾಗಿ ಅರ್ಥೈಸಿಕೊಂಡಿದೆ. ಅದರ ವ್ಯಾಖ್ಯಾನ ಈಗ ತಪ್ಪಾಗಿ ಹೋಗಿದೆ. ಅದು ತನ್ನ ಗುರಿಯಿಂದ ದಾರಿ ತಪ್ಪಿಸಿಕೊಂಡಿದೆ. ಅದರ ಗುರಿ ದಾರಿ ತಪ್ಪಿ ಹೋಗಿದೆ. ಈ ಶಾರೀರಿಕ ವ್ಯಾಯಾಮ ಏನು, ಅದು ನಮ್ಮನ್ನು ಅಂತಹ ಯೋಗ ಸೆಂಟರ್ಗಳಿಂದ ನಮಗೆ ಯಾವುದೇ ಪ್ರಯೋಜನ, ಶಾರೀರಿಕವಾಗಿ ಏನಾದ್ರೂ ಪ್ರಯೋಜನ ಇರಬಹುದು, ಆದ್ರೆ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಯಾವುದೇ ಅದರಿಂದ ಪ್ರಯೋಜನ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಅಷ್ಟಾಂಗ ಯೋಗ ಪದ್ಧತಿಯಲ್ಲಿ ಯೋಗ ಹೇಗೆ ಮಾಡುವುದು ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಯೋಗಾಸನ ಅಂದ್ರೆ, ಆಸನ ಅಂದ್ರೆ ಏನು? ಆಸನ ಅಂದ್ರೆ ಸರಿ ಕುಳಿತುಕೊಳ್ಳೋದು. ಯೋಗಾಸನ ಅಂದ್ರೆ ಸರಿಯಾದ ರೀತಿಯಲ್ಲಿ ಕುಳಿತುಕೊಂಡು ಧ್ಯಾನ ಮಾಡಲು ದೇಹವನ್ನು ವ್ಯವಸ್ಥಿತಗೊಳಿಸುವುದು. ಆಸನ ಅಂದ್ರೆ ಕುಳಿತುಕೊಳ್ಳುವ ವ್ಯವಸ್ಥೆ. ಇಲ್ಲಿ ಕೆಲವು ಸ್ಯಾಂಪಲ್ಗಳನ್ನು ಕೊಡ್ತಾ ಇದ್ದಾನೆ ಕೃಷ್ಣ. ಅಂದ್ರೆ ಅಷ್ಟಾಂಗ ಯೋಗವನ್ನು ಹೇಗೆ ಮಾಡಬೇಕು ಅಂತ ಹೇಳುವ ಕೆಲವು ಸ್ಯಾಂಪಲ್ಗಳು ಇದು. ಯೋಗ ಮಾಡಲು ಕುಳಿತುಕೊಳ್ಳುವಂತಹ ಜಾಗೆ ಅತಿ ಎತ್ತರವೂ ಆಗಿರಬಾರದು, ಅತಿ ತಗ್ಗೂ ಆಗಿರಬಾರದು. ತುಂಬಾ ಎತ್ತರದಲ್ಲೂ ಕೂತ್ಕೊಂಡಿರಬಾರ್ದು ಯೋಗ ಮಾಡ್ಲಿಕ್ಕೆ, ಅಥವಾ ತುಂಬಾ ಕೆಳಗೂ ಕೂತ್ಕೊಂಡಿರಬಾರ್ದು. ಆಮೇಲೆ ನಿರ್ಜನವಾದ ಪ್ರದೇಶದಲ್ಲಿ ಹುಲ್ಲಿನ ಮೇಲೆ, ಹುಲ್ಲು ಅಂತ ಹೇಳಿದ್ರೆ ದರ್ಬೆ, ಹುಲ್ಲಿನ ಮೇಲೆ ಜಿಂಕೆಯ ಚರ್ಮವನ್ನು ಹಾಸಿ ಅದರ ಮೇಲೆ ಮೃದುವಾದ ಬಟ್ಟೆಯನ್ನು ಮುಚ್ಚಿ ಆಸನವನ್ನು ತಯಾರಿಸಬೇಕು. ಅಂದ್ರೆ ಈಗ ಅಂಗಡಿಗಳೆಲ್ಲ ಸಿಗ್ತದಲ್ಲ ಯೋಗ ಮ್ಯಾಟ್ಗಳನ್ನು, ಆ ಮ್ಯಾಟ್ಗಳನ್ನು ಯೂಸ್ ಮಾಡಿ ಉಪಯೋಗಿಸಿಕೊಂಡು ಅಷ್ಟಾಂಗ ಯೋಗ ಮಾಡುವುದಲ್ಲ. ಈ ರೀತಿಯ ಆಸನವನ್ನು ತಯಾರು ಮಾಡಿಕೊಂಡು ಯೋಗ ಮಾಡಬೇಕು. ಅವನು ಏಕಾಂತ ಪ್ರದೇಶದಲ್ಲಿ ಯೋಗ ಮಾಡಬೇಕು. ಏಕಾಂತ ಪ್ರದೇಶ ಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕು? ಏಕಾಂತ ಪ್ರದೇಶ ಬೇಕಿದ್ರೆ ಕಾಡಿಗೆ ಹೋಗ್ಬೇಕಷ್ಟೇ. ಈಗ ಕಾಡೆಲ್ಲಿದೆ? ಈಗ ಕಾಂಕ್ರೀಟ್ ಕಾಡೆ ಆಗಿಬಿಟ್ಟಿದೆ. ಕಾಂಕ್ರೀಟ್ ಕಾಡಿನಲ್ಲಿ ಕೂತ್ಕೊಂಡು ನಿರ್ಜನ ಏಕಾಂತವಾಗಿ ವಾಸ ಮಾಡುವುದು ಹೇಗೆ? ಅಷ್ಟು ಮಾತ್ರ ಅಲ್ಲ, ಯೋಗ ಮಾಡ್ಬೇಕಿದ್ರೆ ಅವನು ಯಾವುದಾದ್ರೂ ಧಾಮದಲ್ಲಿ ಕುಳಿತು ಯೋಗ ಮಾಡಬೇಕಂದ್ರೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕಾಶಿ, ಗಯಾ, ಪ್ರಯಾಗ, ವೃಂದಾವನ, ಪುರಿ ಇಂತಹ ದೇವರ ಸನ್ನಿಧಾನ ಇರುವಂತಹ ಜಾಗಗಳಲ್ಲಿ, ಧಾರ್ಮಿಕ ಪ್ರದೇಶಗಳಲ್ಲಿ, ಧಾಮಗಳಲ್ಲಿ ಕುಳಿತು ಯೋಗ ಮಾಡಬೇಕು. ಸ್ಥಿರವಾಗಿ ಕುಳಿತ ಮೇಲೆ ಅಲುಗಾಡಬಾರದು. ಅವನು ಪದ್ಮಾಸನ ಹಾಕಿ ಕುಳಿತು ಯೋಗ ಮಾಡಲು ಪ್ರಾರಂಭಿಸಿದ ಮೇಲೆ ಅವನು ಅಲುಗಾಡಬಾರದು. ಯಾವುದೇ ಪ್ರಾಪಂಚಿಕ ಆಗು ಹೋಗುಗಳಿಗೆ ತಲೆ ಕೆಡಿಸಿಕೊಳ್ಳಬಾರದು. ಅಂದ್ರೆ ಚಳಿ, ಗಾಳಿ, ಮಳೆ, ತಂಪು, ಬಿಸಿಲು ಇದ್ಯಾವುದಕ್ಕೂ ಹೆದರಬಾರದು, ವಿಚಲಿತನಾಗಬಾರದು. ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸಿ ಇಡಬೇಕು. ಮತ್ತೆ ಹೇಗೆ ಕುಳಿತುಕೊಳ್ಬೇಕು? ತಲೆ, ಕುತ್ತಿಗೆ ಮತ್ತು ಬೆನ್ನು ನೇರವಾಗಿ ಇರಬೇಕು. ದೃಷ್ಟಿಯನ್ನು ಮೂಗಿನ ತುದಿಯಲ್ಲಿ ಕೇಂದ್ರೀಕರಿಸಿರಬೇಕು. ಹೆಚ್ಚು ತಿನ್ನಲೂ ಬಾರದು, ಕಡಿಮೆ ತಿನ್ನಲೂ ಬಾರದು. ಹೆಚ್ಚು ಮಲಗಬಾರದು, ಕಡಿಮೆಯೂ ಮಲಗಬಾರದು. ಎಲ್ಲವೂ ಸಮಸ್ಥಿತಿಯಲ್ಲಿ ಇರಬೇಕು. ಎಲ್ಲ ನಿಗದಿತವಾಗಿರ್ಬೇಕು, ನಿಯಮ ಪ್ರಕಾರವೇ ಆಗಿರ್ಬೇಕು. ಒಂದು ಹೆಚ್ಚು ಕಡಿಮೆ ಆದ್ರೂ ಕೂಡ
ಯೋಗ ಸಾಧನೆಗೆ ಅದು ಅಡ್ಡಿ ಆಗ್ತದೆ, ತೊಂದರೆ ಆಗ್ತದೆ. ಎಲ್ಲ ವಿಷಯಗಳಲ್ಲೂ ನಿಯಮಿತವಾಗಿರ್ಬೇಕು. ಅಂದ್ರೆ ಹೆಚ್ಚು ಆಹಾರ ಅಥವಾ ಯಾವುದೇ ಆಹಾರ ಕೂಡ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತದೆ. ಮುಂದೆ ನಾವು ಅದನ್ನು ನೋಡ್ಲಿಕ್ಕಿದ್ದೇವೆ. ಅಂದ್ರೆ ಯಾವ ರೀತಿಯ ಗುಣದಲ್ಲಿ ಆಹಾರವನ್ನು ತಯಾರಿಸಿದ್ದೇವೋ ಆ ಗುಣ ಆಹಾರದ ಮೇಲೆ ತನ್ನ ಪ್ರಭಾವ ಬೀರ್ತದೆ. ಅಂತಹ ಆಹಾರವನ್ನು ಸೇವಿಸಿದವನ ಮೇಲೂ ಆ ಗುಣಗಳು ಪ್ರಭಾವ ಬೀರ್ತದೆ. ಈಗ ನೀವು ಆಹಾರ ತಯಾರಿಸ್ತೀರಿ, ಅದನ್ನು ನೀವು ದೇವರಿಗೆ ಭೋಗ ಮಾಡಿದ್ರೆ ಪ್ರಸಾದ ಆಗ್ತದೆ, ಅದು ಸಮರ್ಪಣೆ ಮಾಡಿದ್ರೆ ಅದು ಆಗ ಸಾತ್ವಿಕ ಗುಣದಲ್ಲಿ ಇರ್ತದೆ. ಸಾತ್ವಿಕ ಗುಣದ ಆಹಾರವನ್ನು ಸೇವಿಸಿದ ಮನುಷ್ಯನಿಗೆ ಸಾತ್ವಿಕ ಗುಣಗಳು ಬರುತ್ತದೆ. ಅಂದ್ರೆ ಆಹಾರವು ಸಾತ್ವಿಕವಾಗಿರುತ್ತದೆ. ಆದ್ರೆ ರಜೋಗುಣದಲ್ಲಿ ಆಹಾರವನ್ನು ತಯಾರು ಮಾಡಿದ್ರೆ ಆ ಆಹಾರದಲ್ಲಿ ಕೂಡ ರಜೋಗುಣದ ಪ್ರಭಾವ ಇರ್ತದೆ. ತಮೋಗುಣದಲ್ಲಿ ಆಹಾರವನ್ನು ತಯಾರು ಮಾಡಿದ್ರೆ ಅದ್ರ ಆಹಾರದ ಮೇಲೆ ತಮೋಗುಣದ ಪ್ರಭಾವ ಇರ್ತದೆ. ಆದ್ರಿಂದ ಅಂತ ಆಹಾರವನ್ನು ಸೇವಿಸಿ ಅಷ್ಟಾಂಗ ಯೋಗವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆಹಾರ ಕೂಡ ಯೋಗಿಯ ಮೇಲೆ ಪ್ರಭಾವ ಬೀರ್ತದೆ. ಅದರಿಂದ ಅವನು ಸೇವಿಸುವ ಆಹಾರ ಎಂಥದ್ದು ಅಂತ ಹೇಳುವುದು ಕೂಡ ಇಲ್ಲಿ ಮುಖ್ಯವಾಗ್ತದೆ. ಮನಸ್ಸು ಯಾವುದರಿಂದಲೂ ಪ್ರಚೋದನೆಗೊಳಗಾಗಬಾರದು, ಯಾವ ಹೆದರಿಕೆಯೂ ಇರಬಾರದು. ಹೇಗೆ ಸಾಧ್ಯ ಈಗಿನ ಮನುಷ್ಯರಿಗೆ? ಯಾರಿಗೂ ಸಾಧ್ಯ ಇಲ್ಲ. ಕಾಡಿನಲ್ಲಿ ಮೃಗ ಪಕ್ಷಿಗಳ ಹೆದರಿಕೆ, ಖಂಡಿತ ಮನಸ್ಸು ಚಂಚಲವಾಗ್ತದೆ. ಮನಸ್ಸು ಚಂಚಲವಾದ್ರೆ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದರ ಮೇಲೂ ಕೇಂದ್ರೀಕರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸನ್ನು ಕೇಂದ್ರೀಕರಿಸ್ಬೇಕಿದ್ರೆ ನಾವು ಎಲ್ಲಾ ವಿಕಾರಗಳಿಂದಲೂ ನಾವು ಯಾವ ವಿಚಾರಗಳು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರಬಾರದು. ಆದಾಗ ಅಂತಹ ಸ್ಥಿತಿಯಲ್ಲಿ ಮಾತ್ರ ನಮಗೆ ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಈ ರೀತಿಯ ಯೋಗವನ್ನು ಎಷ್ಟು ಜನ ಮಾಡ್ಲಿಕ್ಕೆ ತಯಾರಿದ್ದಾರೆ? ಯಾರಿಂದ ಸಾಧ್ಯ? ಕಾಡಲ್ಲಿ ಪ್ರಾಣಿಗಳ ಹೆದರಿಕೆ, ಮನೆಯಲ್ಲಿ ಸಂಸಾರದ ಉಪದ್ರವ, ಈಗಿನ ಕಾಲಕ್ಕೆ ಈ ರೀತಿಯ ಅಷ್ಟಾಂಗ ಯೋಗ ಸಾಧ್ಯವೇ ಇಲ್ಲ. ಆದ್ರಿಂದ ಈ ಯೋಗ ಪದ್ಧತಿ ಏನಾಗಿದೆ ಅಂತ ಹೇಳಿದ್ರೆ, ಯೋಗ ಪ್ರಾಕ್ಟೀಸಿಗೆ ಏನಾಗಿದೆ ಅಂತ ಹೇಳಿದ್ರೆ, ದೇಹದ ತೂಕ ಕಡಿಮೆ ಮಾಡ್ಲಿಕ್ಕೆ, ಸರಿಯಾದ ರೀತಿಯಲ್ಲಿ ಉಸಿರಾಟ ಮಾಡುವಂತಹ ಪ್ರಕ್ರಿಯೆಗಳನ್ನು ಹೇಳಿಕೊಡ್ಲಿಕ್ಕೆ, ಆ ರೀತಿ ಈಗ ಆದಂತಹ ಒಂದು ಬದಲಾವಣೆಗಳನ್ನು ಯೋಗ ಪದ್ಧತಿಯಲ್ಲಿ ನಾವು ಕಾಣಬಹುದು. ನಿಜವಾದ ಯೋಗ ಪದ್ಧತಿಯ ಗುರಿ ಈಗ ಇಲ್ಲ. ಮನಸ್ಸಿನ ಕಂಟ್ರೋಲ್ ಕೂಡ ಈಗ ಯಾರಿಗೂ ಇಲ್ಲ. ಮನಸ್ಸಿನ ಮೇಲೆ ಯಾವುದೇ ರೀತಿಯ ಕಂಟ್ರೋಲ್ ಯಾರಿಗೂ ಇಲ್ಲ. ನಾವು ಎಷ್ಟು ಈ ಜೀವನ ಪದ್ಧತಿ ಎಷ್ಟು ಬದಲಾಗಿದೆ ಅಂತ ಹೇಳಿದ್ರೆ, ನಾವು ಆಹಾರಕ್ಕಾಗಿ ಅಥವಾ ನಾವು ಧರಿಸುವ ಬಟ್ಟೆಗಾಗಿ ಎಷ್ಟೋ ಸಮಯವನ್ನು ನಾವು ವ್ಯರ್ಥ ಮಾಡ್ತೇವೆ. ನಮ್ಮ ಎನರ್ಜಿ ವೇಸ್ಟ್ ಆಗ್ತದೆ, ವೇಸ್ಟ್ ಮಾಡ್ತೇವೆ ನಾವು. ಇವತ್ತೇನು ಆಹಾರ ತಯಾರು ಮಾಡುವುದು, ಯಾವ ರೀತಿಯ ಆಹಾರವನ್ನು ತಯಾರಿಸಬಹುದು, ಅಥವಾ ಯಾವ ರೀತಿಯ ಯಾವ ಹೋಟೆಲ್ಗಳಲ್ಲಿ ಇವತ್ತು ಯಾವ ರೀತಿಯ ಆಹಾರ ಸಿಗ್ತದೆ, ಈ ರೀತಿಯಾಗಿ ನಾವು ಆಲೋಚನೆ ಮಾಡ್ತಾ ನಮ್ಮ ಸಮಯವನ್ನು ನಿರರ್ಥಕ ಮಾಡಿಕೊಳ್ತಾ ಇದ್ದೇವೆ. ಅದರಿಂದ ಬೇರೆ ಅಂತಹ ಅಗತ್ಯವಿಲ್ಲದ ವಿಷಯಗಳಲ್ಲಿ ನಾವು ತುಂಬಾ ತಲೆ ಕೆಡಿಸ್ಕೊಳ್ತೇವೆ. ಅದಕ್ಕೆ ನಮ್ಮಲ್ಲಿ ಬೇಕಾದಷ್ಟು ಸಮಯ ಇದೆ. ಆದ್ರೆ ಭಗವದ್ಗೀತೆಯಂತಹ ಒಂದು ಗ್ರಂಥದ ಪಠಣ ಮಾಡ್ಲಿಕ್ಕಾಗ್ಲಿ, ಹರೇ ಕೃಷ್ಣ ಮಂತ್ರದ ಜಪ ಮಾಡ್ಲಿಕ್ಕಾಗ್ಲಿ ನಮ್ಮಲ್ಲಿ ಸಮಯದ ಅಭಾವ ತೋರ್ತದೆ. ಸಂಕೀರ್ತನ ಮಾಡ್ಲಿಕ್ಕೆ ನಮಗೆ ಸಮಯ ಇಲ್ಲ, ಭಗವದ್ಗೀತೆ ಓದ್ಲಿಕ್ಕೆ ನಮಗೆ ಸಮಯ ಇಲ್ಲ, ಭಗವದ್ಗೀತೆ ಕ್ಲಾಸ್ ಜಾಯಿನ್ ಆಗ್ಲಿಕ್ಕೆ ನಮಗೆ ಸಮಯ ಇಲ್ಲ ಅಂತ ಹೇಳಿ ನಾವು ಕೆಲವು ಸಾಬೂಬುಗಳನ್ನು ಕೊಡ್ತೇವೆ. ಸಮಯ ಇದೆ ನಮ್ಮಲ್ಲಿ, ಆದ್ರೆ ನಮ್ಮ ಮನಸ್ಸು ಅದಕ್ಕೆ ತಯಾರಿಲ್ಲ. ನಮ್ಮ ಮನಸ್ಸು ನಾವು ಹೇಳಿದಾಗೆ, ಯಾಕಂದ್ರೆ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ಅದು. ಅದು ಅದರ ಸ್ವಾತಂತ್ರ್ಯವನ್ನು ಉಪಯೋಗಿಸ್ತಾ ಉಂಟು ನಮ್ಮ ಮೇಲೆ. ಅದರಿಂದ ಕೃಷ್ಣ ಹೇಳ್ತಾನೆ, ಶನೈರುಪ ಪರಮೇ ಬುದ್ಧ್ಯ ಧೃತಿ ಗೃಹೀತಯ ಆತ್ಮ ಸಂಸ್ಥಂ ಮನಃ ಕೃತ್ವ ನ ಕಿಂಚಿದಪಿ ಚಿಂತೆಯೇ. ಅಂದ್ರೆ
ಕ್ರಮಕ್ರಮವಾಗಿ ಹೆಜ್ಜೆ ಹೆಜ್ಜೆಯಾಗಿ ಸಂಪೂರ್ಣ ಸ್ಥೈರ್ಯವನ್ನು ಆಧಾರ ಮಾಡಿಕೊಂಡ ಬುದ್ಧಿಶಕ್ತಿಯ ಮೂಲಕ ಮನುಷ್ಯನು ಸಮಾಧಿ ಸ್ಥಿತಿಯಲ್ಲಿ ನಿಲ್ಲಬೇಕು. ಹೀಗೆ ಮನಸ್ಸನ್ನು ಆತ್ಮದಲ್ಲಿ ಸ್ಥಿರವಾಗಿ ನಿಲ್ಲಿಸಬೇಕು. ಬೇರೆ ಕುರಿತು ಚಿಂತಿಸಬಾರದು. ದೃಢವಾದ ನಂಬಿಕೆ ಮತ್ತು ಕಾಲಕ್ರಮೇಣ ಕ್ರಮಕ್ರಮವಾಗಿ ನಿಧಾನವಾಗಿ ಸೂಕ್ತವಾದ ಒಂದು ದೃಢ ನಂಬಿಕೆ ಮತ್ತು ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಕ್ರಮಕ್ರಮವಾಗಿ ಇಂದ್ರಿಯಗಳನ್ನು ಹತೋಟಿಗೆ ತಂದು ನಾವು ಮನಸ್ಸನ್ನು ನಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಬೇಕು. ಅದು ಬಿಟ್ಟು ಯೋಗ ಪದ್ಧತಿಯಿಂದ ಅಥವಾ ಅಷ್ಟಾಂಗ ಯೋಗದ ಮೂಲಕ ಈಗ ಈ ಕಲಿಯುಗದಲ್ಲಿ ಮನಸ್ಸನ್ನು ಹತೋಟಿಗೆ ತರುವುದು ಬಹಳ ಕಷ್ಟ. ಮನಸ್ಸು ನಮ್ಮ ಹಿಡಿತದಲ್ಲಿ ಇರುವುದಿಲ್ಲ, ಆದ್ರೆ ಅದಕ್ಕೊಂದು ಬೌಂಡ್ರಿ ಹಾಕಿ ನಾವು ನಿಲ್ಲಿಸಬಹುದು. ಓಡೋ ಮನಸ್ಸನ್ನು ನಮಗೆ ನಿಲ್ಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ, ಅದು ನಮ್ಮ ಕಂಟ್ರೋಲ್. ಅದನ್ನು ಓಡ್ಲಿಕ್ಕೆ ಬಿಡಿ, ಆದ್ರೆ ಯಾವುದ್ರ ಸುತ್ತ ಓಡ್ಬೇಕು ಅಂತ ಅನ್ನೋ ಒಂದು ನಿಯಮವನ್ನು ನಾವು ಅದಕ್ಕೆ ಹಾಕಿ ಕೊಡಬೇಕು. ಆಗ ನಿಧಾನವಾಗಿ ನಾವು ಅದನ್ನು ನಮ್ಮ ಕಂಟ್ರೋಲಿಗೆ ತರಬಹುದು. ಹೇಗೆ ನಾವು ಇದನ್ನು ಪ್ರಾಕ್ಟೀಸ್ ಮಾಡಬಹುದು? ಬೆಳಗಿನ ಜಾವ ಸ್ವಲ್ಪ ಬೇಗ ಎದ್ದು ಅರ್ಧ ಗಂಟೆ ಭಗವದ್ಗೀತೆಯ ಅಧ್ಯಯನ ಮಾಡುವುದು, ಒಂದು ಅರ್ಧ ಗಂಟೆ ಹರೇ ಕೃಷ್ಣ ಮಂತ್ರದ ಜಪ ಮಾಡುವುದು. ನಿಮ್ಮ ಮನಸ್ಸು ಎಲ್ಲಾದ್ರೂ ಓಡ್ತಾ ಇರ್ಲಿ ಬಿಡಿ, ಅದು ಅದರ ಪಾಡಿಗೆ ಓಡ್ತಾ ಇದ್ರು ತೊಂದರೆ ಇಲ್ಲ. ಹಾಗೆ ರಾತ್ರಿ ಮಲಗುವ ಮೊದಲು ಕೂಡ ಅರ್ಧ ಗಂಟೆ ಭಗವದ್ಗೀತೆಯ ಅಧ್ಯಯನ ಮಾಡೋದು, ಅಥವಾ ಮನೆ ಮಂದಿಯೊಂದಿಗೆ ನಾನೇನು ಇವತ್ತು ಅಧ್ಯಯನ ಮಾಡಿದ್ದೇನೆ ಅದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡೋದು, ಅವರಿಂದಲೂ ಕೇಳಿ ತಿಳ್ಕೊಳ್ಳೋದು, ಅಥವಾ ನಮಗೆ ತಿಳಿದದ್ದನ್ನು ಅವರಿಗೆ ಹೇಳೋದು. ಈ ರೀತಿಯಾಗಿ ನಾವು ಕೃಷ್ಣನ ಬಗ್ಗೆ ಮಾತಾಡ್ತಾ ಇದ್ರೆ ನಿಧಾನವಾಗಿ ಮನಸ್ಸು ನಮ್ಮ ಕಂಟ್ರೋಲಿಗೆ ಬರ್ತದೆ. ಅಂದ್ರೆ ಓಡೋ ಮನಸ್ಸನ್ನು ನಮಗೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಆ ಮನಸ್ಸನ್ನು ಕೃಷ್ಣನ ಸುತ್ತ ತಿರುಗುವ ಹಾಗೆ ನಮ್ಗೆ ಮಾಡಬಹುದು, ನಿಧಾನವಾಗಿ ಕ್ರಮಕ್ರಮವಾಗಿ. ಬೇರೆ ವಿಷಯಗಳ ಆಲೋಚನೆ ಮಾಡೋ ಬದಲು ನಾವು ಕೃಷ್ಣನ ಬಗ್ಗೆ ಆಲೋಚನೆ ಮಾಡಿದ್ರೆ, ಅಥವಾ ಅದರ ಬಗ್ಗೆ ನಾವು ಏನಾದ್ರೂ ಮಾತಾಡೋದು ಅಥವಾ ಮನೆಯಲ್ಲಿ ಅದರ ಬಗ್ಗೆ ವಿವರಿಸುವುದು ಮಾಡಿದ್ರೆ ನಮ್ಮ ಮನಸ್ಸು ಕೂಡ ಅಲ್ಲೇ ಸುತ್ತಾಡ್ತದೆ. ನಿಧಾನವಾಗಿ ಅದು ಕೃಷ್ಣನ ಬಗ್ಗೆ ನಾವು ಮಾತಾಡಿದ್ದೇವೆ, ಏನ್ ಕ್ಲಾಸಲ್ಲಿ ನಾವು ಕೇಳಿದ್ದೇವೆ, ಅದು ನಾವು ನಿಧಾನವಾಗಿ ಅದರ ಬಗ್ಗೆ ರಿವ್ಯೂ ಮಾಡ್ತೇವೆ. ಇನ್ನೊಬ್ರಿಗೆ ಹೇಳುವಾಗ ನಾವು ನೆನಪಿಸ್ಕೊಂಡು ನಾವು ಇನ್ನೊಬ್ರಿಗೆ ಹೇಳ್ತೇವೆ ಅಲ್ವಾ? ಆಗ ಮನಸ್ಸು ಕೂಡ ಥಿಂಕ್ ಮಾಡಿ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಏನು ಕೇಳಿದ್ದೇನೆ ಅಂದ್ರೆ ನಿಧಾನವಾಗಿ ಅದು ಕೃಷ್ಣನ ಸುತ್ತ, ಕೃಷ್ಣನ ವಿಷಯದ ಬಗ್ಗೆ ಅದು ತಿರುಗಾಡ್ಲಿಕ್ಕೆ ಶುರು ಮಾಡ್ತದೆ. ಆ ರೀತಿ ನಾವು ಅದಕ್ಕೊಂದು ಬೌಂಡ್ರಿ ಹಾಕಿ ಕೊಡ್ಬೋದು. ಅದು ಬಿಟ್ಟು ನಾವು ಅದನ್ನು ಕಟ್ಟಿ ಹಾಕ್ಲಿಕ್ಕೆ ನೋಡಿದ್ರೆ ಅದು ನಮ್ಮ ಅಂಕೆಯಿಂದ ತಪ್ಪಿಸಿಕೊಂಡು ಓಡುವುದೇ ಜಾಸ್ತಿ. ಮುಂದೆ ಕೃಷ್ಣ ಹೇಳ್ತಾನೆ, ಅರ್ಜುನ ಹೇಳ್ತಾನೆ, ಈ ಎಲ್ಲ ಯೋಗ ಪದ್ಧತಿಯ ಬಗ್ಗೆ ವಿವರವಾದ ವಿವರಣೆಯನ್ನು ಕೇಳಿದಂತಹ ಅರ್ಜುನ ಕೇಳ್ತಾನೆ ಕೃಷ್ಣನ ಹತ್ರ, ಚಂಚಲಂ ಹಿ ಮನ ಕೃಷ್ಣ ಪ್ರಮಾದಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಅಂದ್ರೆ ಕೃಷ್ಣನೇ, ಮನಸ್ಸು ಚಂಚಲವಾದದ್ದು, ಪ್ರಕ್ಷುಬ್ಧವಾದದ್ದು, ಹಠಮಾರಿ ಮತ್ತು ಬಲವಾದದ್ದು. ಅದನ್ನು ನಿಗ್ರಹಿಸುವುದು ಗಾಳಿಯನ್ನು ನಿಗ್ರಹಿಸುವುದಕ್ಕಿಂತ ಕಷ್ಟ ಎಂದು ನನಗೆ ತೋರುತ್ತದೆ. ಅರ್ಜುನ ಇಲ್ಲಿ ನಮ್ಮ ಪರವಾಗಿ ಮಾತಾಡಿ ಬಿಟ್ಟಿದ್ದಾನೆ ಕೃಷ್ಣನ ಹತ್ರ. ಯಾಕೆಂದ್ರೆ ಕಲಿಯುಗದ ಜನರ ಮನಸ್ಸನ್ನು ಅವನು ಆವಾಗ್ಲೇ ಅಂದಾಜು ಮಾಡಿಬಿಟ್ಟಿದ್ದಾನೆ. ಇಂತಹ ಯೋಗ ಪದ್ಧತಿಗಳೆಲ್ಲ ಕಲಿಯುಗಕ್ಕೆ ಹೇಳಿದ್ದಲ್ಲ ಅಂತ ಹೇಳುವ ಒಂದು ರೀತಿಯಿಂದ ಕೃಷ್ಣನಲ್ಲಿ ಅರ್ಜುನ ನಮ್ಮ ಪರವಾಗಿ ಅರ್ಜುನ ವಾದ ಮಂಡನೆ ಮಾಡಿದ್ದಾನೆ. ಏನ್ ಹೇಳ್ತಾನೆ ಅವನು? ಮನಸ್ಸು ಚಂಚಲವಾದದ್ದು, ಪ್ರಕ್ಷುಬ್ಧವಾದದ್ದು, ಹಠಮಾರಿ ಮತ್ತು ಬಲವಾದದ್ದು. ನೀವೇ ಒಂದು ಮನೆಯಲ್ಲಿ ಕೂತು 5 ನಿಮಿಷ ನಿಮ್ಮ ಮನಸ್ಸಿನ ಬಗ್ಗೆ ಆಲೋಚನೆ ಮಾಡಿ.
ನಿಶ್ಚಲವಾಗಿ ಕುಳಿತುಕೊಂಡು ನಿಮ್ಮ ಮನಸ್ಸು ಎಲ್ಲೆಲ್ಲ ಹೋಗ್ತದೆ ಅಂತ ಹೇಳಿ ನೀವು ಆಲೋಚನೆ ಮಾಡಿ. ಎಷ್ಟು ವೇಗವಾಗಿ ಸುತ್ತುತ್ತದೆ ಅದು, ಏನೆಲ್ಲ ಬೇಕು ಅಂತ ಹೇಳಿ ಪ್ಲಾನ್ ಹಾಕ್ತದೆ ಅದು, ಎಷ್ಟು ಹಠಮಾರಿ ಆದದ್ದು. ಆದ್ರಿಂದ ಅದನ್ನು ನಿಗ್ರಹಿಸುವುದು ಗಾಳಿಯನ್ನು ನಿಗ್ರಹಿಸುವುದಕ್ಕಿಂತಲೂ ಕಷ್ಟ. ಗಾಳಿಯನ್ನಾದ್ರೂ ನಿಗ್ರಹಿಸಬಹುದು, ಆದ್ರೆ ಮನಸ್ಸನ್ನು ನಿಗ್ರಹಿಸ್ಲಿಕ್ಕೆ ಕಷ್ಟ ಅಂತ ಹೇಳಿ ಅರ್ಜುನ ಇಲ್ಲಿ ಹೇಳ್ತಾನೆ. 5000 ವರ್ಷಗಳ ಹಿಂದೆ ಅರ್ಜುನನೇ ಇದನ್ನು ಸಾಧ್ಯ ಇಲ್ಲ ಅಂತ ಹೇಳಿದ ಮೇಲೆ, ಸಾಧ್ಯ ಇಲ್ಲ, ಮನಸ್ಸನ್ನು ಕಷ್ಟ ಆಗೋದು ಸಾಧ್ಯ ಇಲ್ಲ ಅಂತ ಹೇಳಿದ ಮೇಲೆ, ಕಲಿಯುಗದ ನಮ್ಮ ಜನರ ಮನಸ್ಸಿನ ಅವಸ್ಥೆ ಏನು? ಎಲ್ಲರ ಮನಸ್ಸಿನ ಅವಸ್ಥೆಯು ಹೀಗೆ. ಆದ್ರೆ ಭಗವಂತ ಕೃಪಾಳು ಮತ್ತು ದಯಾಳು, ಅವನು ಇದಕ್ಕೂ ಒಂದು ದಾರಿ ತೋರಿಸ್ತಾನೆ. ಶ್ರೀ ಭಗವಾನ್ ವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಕೃಷ್ಣ ಹೇಳ್ತಾನೆ, ಮಹಾಬಾಹುವು ಕುಂತಿಯ ಮಗನೂ ಆದ ಅರ್ಜುನನೇ, ಚಂಚಲವಾದ ಮನಸ್ಸನ್ನು ನಿಗ್ರಹಿಸುವುದು ಬಹು ಕಷ್ಟ. ಆದರೂ ಯೋಗ್ಯವಾದ ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ಅದನ್ನು ನಿಗ್ರಹಿಸಬಹುದು. ಅರ್ಜುನ ಕೇಳಿದ ಪ್ರಶ್ನೆಯನ್ನು ಕೃಷ್ಣ ತಳ್ಳಿ ಹಾಕುವುದಿಲ್ಲ. ಅಂದ್ರೆ ಇಲ್ಲ ಹಾಗೇನಿಲ್ಲ ಅಂತ ಹೇಳುವುದಿಲ್ಲ, ಒಪ್ಪಿಕೊಳ್ತಾನೆ. ಅರ್ಜುನ ಹೇಳಿದ್ದನ್ನು ಕೃಷ್ಣ ಒಪ್ಪಿಕೊಳ್ತಾನೆ. ಯಾಕೆಂತ ಹೇಳಿದ್ರೆ ಅವನಿಗೆ ಗೊತ್ತು, ಅವನೇ ಮಾಡಿದ ಮನಸ್ಸು ಇದು ಅಲ್ವಾ. ಆದ್ರಿಂದ ಅವನಿಗೆ ಗೊತ್ತುಂಟಿದ್ರ ಎಷ್ಟು ಹಠಮಾರಿ ಇದು ಅಂತ ಹೇಳುವಂಥದ್ದು ಅವನಿಗೆ ಗೊತ್ತುಂಟು. ಆದ್ರಿಂದ ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ಮನಸ್ಸನ್ನು ವಶ ಮಾಡಿಕೊಳ್ಳಬಹುದು ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಯಾವ ಅಭ್ಯಾಸದಿಂದ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ಮಂತ್ರದ ಮೂಲಕ, ಕೃಷ್ಣನ ಸೇವೆ ಮಾಡುವುದರ ಮೂಲಕ, ಕೃಷ್ಣನಿಗೋಸ್ಕರ ಕೆಲಸ ಮಾಡುವುದರ ಮೂಲಕ, ಭಗವದ್ಗೀತೆಯ ಅಧ್ಯಯನದ ಮೂಲಕ ನಾವು ಇದನ್ನು ಅಭ್ಯಾಸ ಮಾಡಿಕೊಳ್ಳಬಹುದು. ಇನ್ನು ವೈರಾಗ್ಯದ ಮೂಲಕ. ಯಾವುದು ವೈರಾಗ್ಯ? ಯಾವುದರಲ್ಲಿ ವೈರಾಗ್ಯ? ಯಾವುದು ನಿಮ್ಮ ಮನಸ್ಸನ್ನು ಸತಾಯಿಸುತ್ತದೋ, ಯಾವುದರ ಹಿಂದೆ ನಿಮ್ಮ ಮನಸ್ಸು ಓಡುತ್ತದೋ ಅಂಥದ್ರಿಂದ ಅಂಥದ್ರಲ್ಲಿ ನಾವು ನಿಧಾನವಾಗಿ ವೈರಾಗ್ಯವನ್ನು ತಂದುಕೊಳ್ಬೇಕು. ಉದಾಹರಣೆ ಹೇಳೋದಿದ್ರೆ ಟಿವಿ, ಮೊಬೈಲ್, ಫೇಸ್ಬುಕ್, ವಾಟ್ಸ್ಆಪ್, ಯಾವುದೇ ಉಪಯೋಗವಿಲ್ಲದಂತಹ ಕೆಲವು ಟಿವಿ ಸೀರಿಯಲ್ಗಳು, ಶಾಪಿಂಗ್, ಇಂಥದ್ರಲ್ಲಿ ನಾವು ಸ್ವಲ್ಪ ವೈರಾಗ್ಯವನ್ನು ತಾಳಬೇಕು. ಒಂದೇ ಸಲಕ್ಕೆ ಆಗುವಂತದ್ದಲ್ಲ ಇದು. ಆದ್ರೆ ಯಾವಾಗ ನಾವು ಮನಸ್ಸನ್ನು ಕೃಷ್ಣನ ಕಡೆಗೆ ತಿರುಗಿಸ್ತೇವೋ ಆಗ ನಿಧಾನವಾಗಿ ಇದರಿಂದ ನಾವು ಬಿಡುಗಡೆ ಹೊಂದುತ್ತೇವೆ. ಅದರಿಂದ ಮನಸ್ಸಿನ ಮೇಲೆ ನಮಗೆ ಹತೋಟಿ ಇಲ್ಲ ಅಂತಾದ್ರೆ ಯೋಗಾಭ್ಯಾಸ ಕೂಡ ವ್ಯರ್ಥವೇ. ಕೃಷ್ಣ ಪ್ರಜ್ಞೆಯಲ್ಲಿ ನಾವು ತೊಡಗೋದ್ರಿಂದ, ಕೃಷ್ಣನ ಕೆಲಸ ಮಾಡ್ಲಿಕ್ಕೆ ನಾವು ತೊಡಗೋದ್ರಿಂದ ಯಾವುದೇ ವಿಶೇಷ ಪ್ರಯತ್ನ ಇಲ್ಲದೆ ನಾವು ಅನಾಯಾಸವಾಗಿ ಯೋಗಾಭ್ಯಾಸದಲ್ಲಿ ಏನು ಪ್ರಯೋಜನ ಇದೆಯೋ, ಈ ಧ್ಯಾನ ಸ್ಥಿತಿ, ಸಮಾಧಿ ಸ್ಥಿತಿಗೆ ಇಷ್ಟು ತಲುಪುವಂತ ಏನು ಪ್ರಯೋಜನ ಇದೆಯೋ ಅದನ್ನು ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದರ ಮೂಲಕ ನಿರಾಯಾಸವಾಗಿ ಪಡೆಯಬಹುದು. ಅನಾಯಾಸವಾಗಿ ನಾವು ಆ ಹಂತಕ್ಕೆ ಏರ್ಬಹುದು. ಭಕ್ತಿ ಯೋಗದಲ್ಲಿ ನಾವು ಆ ಹಂತಕ್ಕೆ ಏರ್ಬಹುದು ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಅರ್ಜುನನಿಗೆ ಇಲ್ಲಿ ಇನ್ನೊಂದು ಸಂಶಯ ಬರ್ತದೆ. ಅರ್ಜುನ ಕೇಳ್ತಾನೆ, ಆಯತಿ ಶ್ರದ್ಧಯೋಪೇತೋ ಯೋಗಾಚ್ಛಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂಗತಿ ಕೃಷ್ಣ ಗಚ್ಚತಿ. ಕೃಷ್ಣನೇ ಪ್ರಾರಂಭದಲ್ಲಿ ಶ್ರದ್ಧೆಯಿಂದ ಆತ್ಮ ಸಾಕ್ಷಾತ್ಕಾರದ ಸಾಧನೆಯನ್ನು ಸ್ವೀಕರಿಸಿ ಅನಂತರ ಪ್ರಾಪಂಚಿಕ ಮನೋಧರ್ಮದಿಂದ ಪ್ರಯತ್ನವನ್ನು ನಿಲ್ಲಿಸಿ ಯೋಗ ಸಂಸಿದ್ಧಿಯನ್ನು ಪಡೆಯದಿರುವ ಅಯಶಸ್ವಿ ಆಧ್ಯಾತ್ಮಿಕವಾದಿಯ ಗತಿ ಏನು? ಅಂದ್ರೆ ನೀವೀಗ ಭಕ್ತಿ ಯೋಗದಲ್ಲಿ ನಡೆಯಲು ಪ್ರಾರಂಭಿಸಿದ್ದೀರಿ. ಏನೋ ಕಾರಣದಿಂದ ನಿಮಗೆ ಮುಂದೆ ಅದರಲ್ಲಿ ಸ್ವಲ್ಪ ರುಚಿ ಹೋಗ್ತದೆ, ಅಥವಾ ನೀವು ಪತನ ಹೊಂದುತ್ತೀರಿ. ಆಗ ನಿಮ್ಮ ಸ್ಥಿತಿ ಏನಾಗ್ತದೆ? ನಮ್ಮ ಸ್ಥಿತಿ ಏನಾಗ್ತದೆ
ಅಂತಹ ಮನುಷ್ಯನ ಸ್ಥಿತಿ ಏನು, ಅಂತಹ ಆಧ್ಯಾತ್ಮಿಕವಾದಿಯ ಗತಿ ಏನಾಗ್ತದೆ ಅಂತ ಹೇಳಿ ಕೃಷ್ಣನಲ್ಲಿ ಅರ್ಜುನ ಕೇಳ್ತಾನೆ. ಕೃಷ್ಣ ಪ್ರಜ್ಞೆಯನ್ನು ನಿರಂತರವಾಗಿ ಸ್ವೀಕರಿಸಿದವನು ಶೀಘ್ರವಾಗಿ ಭಗವದ್ಧಾಮಕ್ಕೆ ಮರಳುತ್ತಾನೆ. ಒಂದು ವೇಳೆ ಅವನು ಪತನ ಹೊಂದಿದರೆ ಅದರಲ್ಲಿ ಕೂಡ ಅವನಿಗೆ ನಷ್ಟವೇನಿಲ್ಲ. ಮುಂದಿನ ಜನ್ಮದಲ್ಲಿ ಅವನಿಗದು ಅದನ್ನು ಮುಂದುವರಿಸುವಂತಹ ಅವಕಾಶಗಳು ಒದಗಿ ಬರ್ತದೆ. ಈ ಆಧ್ಯಾತ್ಮಿಕ ಪ್ರಗತಿ ಏನುಂಟು ಅದು ಈ ಲೌಕಿಕ ಪ್ರಗತಿಯ ಹಾಗೆಲ್ಲ. ನೀವು ಎಲ್ಲಿ ಬಿಟ್ಟಿದ್ದೀರೋ ಮುಂದಿನ ಜನ್ಮದಲ್ಲಿ ನೀವು ಅಲ್ಲಿಂದಲೇ ಪ್ರಾರಂಭ ಮಾಡಬಹುದು. ಉದಾಹರಣೆ, ಈಗ ನೀವು 5ನೇ ಕ್ಲಾಸ್ ತನಕ ಓದಿದ್ದೀರಿ ಅಂತ ಇಟ್ಕೊಳ್ಳೋ, ನಿಮಗೆ ಮುಂದೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅಲ್ಲೇ ಬಿಟ್ಟಿರ್ತೀರಿ ನೀವು. ಮುಂದಿನ ಜನ್ಮದಲ್ಲಿ ನೀವು ಹುಟ್ಟಿದಾಗ 6ನೇ ಕ್ಲಾಸಿಗೆ ಸೇರ್ಕೊಳ್ಳಿಕ್ಕೆ ಆಗುದಿಲ್ಲ. ಪುನಃ 1ನೇ ಕ್ಲಾಸ್ಲಿಂದನೇ ನೀವು ನಿಮ್ಮ ಶೈಕ್ಷಣಿಕ ಶೈಕ್ಷಣಿಕ ಅಭ್ಯಾಸವನ್ನು ಪ್ರಾರಂಭ ಮಾಡಬೇಕಾಗ್ತದೆ. ನಾನು ಹಿಂದಿನ ಜನ್ಮದಲ್ಲಿ ನಾನು 5ನೇ ಕ್ಲಾಸ್ ತನಕ ತಲುಪಿದ್ದೇನೆ, ನನಗೆ ಅದೆಲ್ಲ ಜ್ಞಾಪಕ ಉಂಟು, ನಾನು 6ನೇ ಕ್ಲಾಸಿಗೆ ಸೇರ್ಕೊಳ್ತೇನೆ ಅಂತ ಹೇಳಿದ್ರೆ ಆಗುದಿಲ್ಲ. ಒಂದು ನಿಯಮ ಉಂಟು ಅದಕ್ಕೆ ಅಲ್ವಾ. ಆದ್ರೆ ಆಧ್ಯಾತ್ಮಿಕ ನಿಮ್ಮ ಏನು ಆಧ್ಯಾತ್ಮಿಕವಾಗಿ ನೀವೇನು ಸಾಧನೆ ಮಾಡಿದ್ದೀರೋ ಅದು ನಿಮ್ಮನ್ನು ನೀವು ಎಲ್ಲಿ ಅದನ್ನು ಬಿಟ್ಟಿದ್ದೀರೋ ಅಲ್ಲಿಂದಲೇ ನಿಮಗೆ ಪುನಃ ಆರಂಭ ಮಾಡುವಂತ ಒಂದು ಅವಕಾಶ ಇದೆ. ಅಂತಹ ಮನುಷ್ಯ, ಅಂತಹ ಜೀವಿ ಭಗವದ್ಗೀತೆ ಅಂತಹ ಅಧ್ಯಯನಗಳಲ್ಲಿ ಅಥವಾ ಹರೇ ಕೃಷ್ಣ ಮಹಾಮಂತ್ರದಲ್ಲಿ, ಸಂಕೀರ್ತನೆಗಳಲ್ಲಿ, ದೇವರ ಸೇವೆಗಳಲ್ಲಿ ಅವನು ತನ್ನಿಂತಾನೆ ಅವನು ಆಕರ್ಷಿತಗೊಳ್ತಾನೆ. ಅಂದ್ರೆ ಈ ದೇಹದಿಂದ ಮಾಡಿದ ಕರ್ಮಗಳೆಲ್ಲ ದೇಹದೊಂದಿಗೆ ನಾಶ ಆಗ್ತದೆ. ಈ ದೇಹ ನಾಶವಾಗುವಾಗ ದೇಹದೊಂದಿಗೆ ಮಾಡಿದ ಕರ್ಮಗಳೆಲ್ಲ ನಾಶ ಆಗ್ತದೆ. ಆದ್ರೆ ನೀವು ಆತ್ಮದಿಂದ ಮಾಡಿದಂತಹ ಕಾರ್ಯಗಳೇನುಂಟು, ಆಧ್ಯಾತ್ಮಿಕ ಕಾರ್ಯಗಳೇನುಂಟು, ಅದು ನಿಮ್ಮ ಆತ್ಮದೊಂದಿಗೆ ಮುಂದುವರಿಯುತ್ತದೆ. ನಿಮಗೆ ಮುಂದೆ ಈಗ ನೀವು ಈ ಜನ್ಮದಲ್ಲಿ 20% ಮಾಡಿದೀರಿ ಅಂತ ಆದ್ರೆ ಮುಂದಿನ ಜನ್ಮದಲ್ಲಿ ನೀವು ಬರೀ ಉಳಿದ 80% ಮಾಡಿದ್ರೆ ಸಾಕು. 20% ನೀವು ಆಲ್ರೆಡಿ ಮಾಡಿದ್ದೀರಿ. ಅಲ್ಲೂ ನೀವು ಮುಂದಿನ ಜನ್ಮದಲ್ಲೂ ನಿಮ್ಗೆ 80% ಮಾಡ್ಲಿಕ್ಕೆ ಆಗ್ಲಿಲ್ಲ, ಬರೀ 50% ಮಾಡಿದ್ರಿ ಅಂದ್ರೆ ಟೋಟಲ್ 20, 50, 70 ಆಯ್ತು. ಅದರ ಮುಂದಿನ ಜನ್ಮದಲ್ಲಿ ನೀವು 30% ಮಾಡಿ ನೀವು ಭಗವದ್ಧಾಮಕ್ಕೆ ಹೋಗ್ಬೋದು. ಈ ರೀತಿಯ ಒಂದು ಅವಕಾಶ ಆಧ್ಯಾತ್ಮಿಕ ಜೀವನದಲ್ಲಿ ಉಂಟು. ಆದ್ರೆ ಈ ಕಲಿಯುಗಕ್ಕೆ ಹೇಳಿದಂತಹ ಯಜ್ಞ ಅಥವಾ ಯೋಗ ಯಾವುದು? ಕಲಿಯುಗಕ್ಕೆ ಯಾವುದೇ ಯೋಗ, ಕಲಿಯುಗದಲ್ಲಿ ನಾವೀಗ ಇಷ್ಟೆಲ್ಲ ಅಷ್ಟಾಂಗ ಯೋಗದ ಬಗ್ಗೆ ನೋಡಿದೆವಲ್ಲ, ಸಾಧ್ಯವೇ? ಖಂಡಿತ ಸಾಧ್ಯ ಇಲ್ಲ. ಆದ್ರಿಂದ ಕಲಿಯುಗಕ್ಕೆ ನಿಗದಿತವಾದ ಯೋಗ ಸಂಕೀರ್ತನೆ, ಯಜ್ಞ. ಭಕ್ತಿ ಯೋಗವನ್ನು ಮಾಡುವುದರಿಂದಲೇ ನಾವು ಶೀಘ್ರವಾಗಿ ಅವನ ಧಾಮವನ್ನು ತಲುಪುವುದು ಈ ಕಲಿಯುಗದಲ್ಲಿ. ದಾಸರು ಹೇಳ್ತಾರೆ, ಧ್ಯಾನವು ಕೃತಯುಗದಿ, ಯಜ್ಞ ಯಾಗವು ತ್ರೇತಾಯುಗದಿ, ಅರ್ಚನೆ ದ್ವಾಪರದಲ್ಲಿ, ಕೀರ್ತನೆ ಮಾತ್ರದಿ ಕಲಿಯುಗದಲ್ಲಿ ಮುಕುದಿಯ ನೀವ ಪುರಂದರ ವಿಠಲ ಅಂತ. ಅದರಿಂದ ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ನಾವು ಏನು ಅಷ್ಟಾಂಗ ಯೋಗ ಪದ್ಧತಿಯ ಮೂಲಕ ಸಮಾಧಿ ಸ್ಥಿತಿಯನ್ನು ಏನು ನಾವು ಸಾಧನೆ ಮಾಡ್ಬೇಕು, ಆ ಗುರಿಯನ್ನು ನಾವು ಪಡೆಯಬಹುದು. ಅದೇ ಗುರಿಯನ್ನು ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎನ್ನುವ ಮಂತ್ರದ ಮೂಲಕ ನಾವು ಅದನ್ನು ಈ ಕಲಿಯುಗದಲ್ಲಿ ಪಡೆಯಬಹುದು. ಇತಿ ಷೋಡಶಕ ನಾಮ್ನಾಂ ಕಲಿ ಕಲ್ಮಶ ನಾಶನಂ ನಾತವು ಪರತರೋಪಾಯವು ಸರ್ವ ವೇದೇಶು ದೃಶ್ಯತೆ. ಅಂದ್ರೆ ಈ ಕಲಿಕಾಲದಲ್ಲಿ ಈ ಷೋಡಶ ನಾಮ ಅಲ್ಲದೆ ಬೇರೆ ಯಾವುದೇ ದಾರಿ ಇಲ್ಲ ಅಂತೇಳಿ ಶಾಸ್ತ್ರಗಳು ಹೇಳ್ತವೆ. ಯಾವುದೇ ಯೋಗ ಪದ್ಧತಿಯಿಂದ ನಮಗೆ ಯಾವ ಉಪಕಾರ ಸಿಗ್ತದೋ ಅದು ಬರೀ ನಾಮದಿಂದ, ಬರೀ ಹರಿಕೀರ್ತನೆ ಮಾಡೋದ್ರಿಂದ, ಸಂಕೀರ್ತನೆ ಮಾಡೋದ್ರಿಂದ ನಾವು ಅದರ ಲಾಭವನ್ನು ಪಡೆದುಕೊಳ್ಳಬಹುದು. ಆ ರೀತಿ ಶೀಘ್ರವಾಗಿ ನಮಗೆ ಭಗವದ್ಧಾಮಕ್ಕೆ ಹಿಂದಿರುಗಬಹುದು. ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲೌ ನಾಸ್ತಿ ಏವ ನಾಸ್ತಿ ಏವ ನಾಸ್ತಿ ಏವ ಗತಿರನ್ಯತಾ ಅಂತ. ಅಂದ್ರೆ ಕಲಿಯುಗದಲ್ಲಿ ಹರಿನಾಮ ಹರಿನಾಮವನ್ನು ಬಿಟ್ರೆ ಬೇರೆ ಯಾವುದೇ
ಗತಿ ಇಲ್ಲ, ಗತಿರನ್ಯತ, ಯಾವುದೇ ಗತಿ ಇಲ್ಲ. ಮೋಕ್ಷಕ್ಕೆ, ಮುಕ್ತಿಗೆ ದಾರಿ ಹರೇರ್ನಾಮ ಮಾತ್ರ. ದಾಸರು ಹಾಡ್ತಾರೆ, ಹರಿಯ ನೆನೆಯದ ನರಜನ್ಮವೇಕೆ, ಹರಿಯ ಕೊಂಡಾಡದ ನಾಲಗೆ ಏಕೆ ಅಂತ. ಆದ್ರಿಂದ ಕಲಿಯುಗದಲ್ಲಿ ಹರಿನಾಮವನ್ನು ಮಾಡಿ ನಾವು ಮುಕ್ತಿಯನ್ನು ಪಡಿಬಹುದು. ಕಲಿಯುಗಕ್ಕೆ ಹರಿನಾಮ ಮಾತ್ರ. ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವರು ಅಂತ ದಾಸರು ಹಾಡ್ತಾರೆ. ಆದ್ರಿಂದ ಬೇರೆ ಯಾವುದೇ ಯೋಗ ಮಾರ್ಗವನ್ನು ಹಿಡಿಯದೆ ಭಕ್ತಿ ಯೋಗದಲ್ಲಿ, ಭಕ್ತಿ ಮಾರ್ಗದಲ್ಲಿ ನಾವು ಬರೀ ಹರಿನಾಮ ಸಂಕೀರ್ತನೆ ಮಾಡುತ್ತಾ ನಾವು ಭಗವದ್ನಾಮವನ್ನು ಸೇರ್ಬೋದು ಅಂತ ಧ್ಯಾನ ಯೋಗದಲ್ಲಿ ಕೃಷ್ಣ ಇವತ್ತು ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಇವತ್ತು ಯಾವುದು ಸ್ಕ್ರೀನ್ ಶೇರ್ ಮಾಡ್ಲಿಕ್ಕೆ ಆಗಿಲ್ಲ, ಆದ್ರೆ ತುಂಬಾ ಚೆನ್ನಾಗಿತ್ತು. ಇವತ್ತು ನಂಗೆ ಯಾಕೋ ಸರಿ ಆಗ್ತಾ ಇಲ್ಲ. ಇವತ್ತಿನ ಸ್ಕ್ರೀನ್ ಶೇರ್ ನೀವು ನೋಡಿದ್ರೆ ಅದರಲ್ಲಿ ತುಂಬಾ ವಿಷಯಗಳು ನೀವು ನೋಡಿ ಕಲಿಯುವಂತದ್ದಿತ್ತು. ಮುಂದೆ ಯಾವತ್ತಾದ್ರೂ ಸಮಯ ಇದ್ರೆ ನಾನು ಅದನ್ನ ನಿಮಗೆ ತೋರಿಸ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಅದು ಜಪ ಮಾಡ್ಬೇಕು ಅಂತ ಹೇಳಿದ್ರಲ್ವಾ, ಅದು ಹೌದು. 108 ಸಲನೇ ಹೇಳ್ಬೇಕಾ? ಕಡಿಮೆ ಹೇಳಿದ್ರು ತೊಂದ್ರೆ ಇದೆಯಾ? ಇಲ್ಲ, 108 ಒಂದು ಸಲ ನೀವು ಮಾಡುವಾಗ 108 ಸಲವೇ ಮಾಡಬೇಕು. ಹಾ ಹಾ. ಇದು ನಿಮಗೆ ನೀವು ಕಾಣಿಸ್ತಾ ಉಂಟಾ? ನಾನು ತೋರಿಸುವಂತ ಸ್ಕ್ರೀನ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ? ಅಧ್ಯಾಯ 6ನೇದು. ಹಾ. ಇಲ್ಲಿ ಕೆಲವು ಯೋಗದ ಕೆಲವು ರೀತಿಗಳನ್ನು ನೋಡಿ. ಇದೆಲ್ಲ ಕಲಿಯುಗದ ಯೋಗಗಳು, ಆದ್ರೆ ಇದರಿಂದ ಏನೂ ಪ್ರಯೋಜನ ಇಲ್ಲ. ಈ ರೀತಿಯ ಯೋಗ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಅಂದ್ರೆ ಮಾತಾಜಿ ಏನಂತ ಸಂಕಲ್ಪ ಮಾಡ್ಕೊಂಡು ಇದ್ ಮಾಡ್ಬೇಕು ಮಾತಾಜಿ? ನಾನು ತೋರಿಸ್ತೇನೆ ಕೊನೆಗೆ. ಓಕೆ. ಬೇರೆ ಬೇರೆ ಯುಗಗಳಿಗೆ ಹೇಳಿದಂತಹ ಬೇರೆ ಬೇರೆ ಯೋಗಾಭ್ಯಾಸಗಳಂದ್ರೆ, ಕೃತೆ ಯಧ್ಯಾಯತೋ ವಿಷ್ಣು ತೇತಾಯಾಮ್ ಯಜತೋ ಮಕೈ ದ್ವಾಪರೇ ಪರಿಚರ್ಯಾಯಾಮ್ ಕಲೌ ತದ್ದರಿ ಕೀರ್ತನಂ. ಅಂದ್ರೆ ಕಲಿಗಾಲದಲ್ಲಿ ಹರಿಕೀರ್ತನೆ ಮಾತ್ರ ಅಂತ ಹೇಳಿ ಶ್ರೀಮದ್ ಭಾಗವತದಲ್ಲಿ ಕೂಡ ಹೇಳ್ತಿದೆ. ಆಮೇಲೆ ತ್ರೇತಾಯುಗದಲ್ಲಿ ಯಜ್ಞವನ್ನು ನಿರ್ವಹಿಸ್ತಾ ಇದ್ರು. ದ್ವಾಪರ ಯುಗದಲ್ಲಿ ಮೂರ್ತಿ ಪೂಜೆಯನ್ನು ಮಾಡ್ತಾ ಇದ್ರು. ಆದರೆ ಕಲಿಯುಗದಲ್ಲಿ ಭಗವಂತನ ಪವಿತ್ರ ನಾಮಗಳನ್ನು ಜಪಿಸೋದು ಮಾತ್ರ ಮೂಲಕ ನಾವು ನಮ್ಮ ಗುರಿ ಏನುಂಟು ಅದನ್ನು ಸಾಧನೆ ಮಾಡಬಹುದು. ಅಂದ್ರೆ ಈಗ ಲಿಫ್ಟ್ ಉಂಟು, ಮೆಟ್ಲು ಕೂಡ ಉಂಟು. ನೀವು ಯೋಗದಾರಿಯಲ್ಲಿ ಹೋದ್ರೆ ಮೆಟ್ಲಿನ ಹಾಗೆ ಅದು ನಿಧಾನವಾಗಿ ಒಂದೊಂದೇ ಮೆಟ್ಲು ಹತ್ತಿಕೊಂಡು ಹೋಗ್ಬೋದು, ನಿಮಗೆ ಆಯಾಸ ಕೂಡ ಬೇಗ. ಆದ್ರೆ ಲಿಫ್ಟಿನ ಮೂಲಕ ಹೋದ್ರೆ ನೇರವಾಗಿ ನಿಮ್ಮ ಗುರಿ ತಲುಪಬಹುದು. ಆದ್ರಿಂದ ಹರಿಕೀರ್ತನೆ ಅಂತಹ ಸಾಧನೆ ಮಾಡಿದ್ರೆ, ಹರಿಕೀರ್ತನೆಯಲ್ಲಿ ಸಾಧನೆ ಮಾಡಿದ್ರೆ, ಜಪ ಮಾಡಿ ನೀವು ನಿಮ್ಮ ಗುರಿಯನ್ನು ಬೇಗನೆ ಮುಟ್ಟಬಹುದು ಅಂತ ಇಲ್ಲಿ ಹೇಳ್ತಾ. ಅಂದ್ರೆ ಕಲಿಯುಗಕ್ಕೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇದು ಧರ್ಮ ಗ್ರಂಥಗಳಲ್ಲಿ ಕೂಡ ಉಲ್ಲೇಖ ಆಗಿದೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಕಲಿ ಸಂತರಣ ಉಪನಿಷತ್ತಿನಲ್ಲಿ ಇತಿ ಷೋಡಶಕ ನಾಮ್ನ ಕಲಿ ಕಲ್ಮಶ ನಾಶನಂ ನಾತೌ ಪರತರೋಪಾಯೋ ಸರ್ವ ವೇದೇಶು ದೃಶ್ಯತೆ ಅಂತ ಕಲಿ ಸಂತರಣ ಉಪನಿಷತ್ತಿನಲ್ಲಿ ಹೇಳಿದೆ. ಕಲಹ ಮತ್ತು ಕಪಟದ ಈ ಯುಗದಲ್ಲಿ ಬಿಡುಗಡೆಗೆ ಏಕೈಕ ಮಾರ್ಗವೆಂದರೆ ಭಗವಂತನ ಪವಿತ್ರ ಹೆಸರುಗಳನ್ನು ಜಪಿಸುವುದು. ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ. ಹರೇರ್ನಾಮ 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 ಇವ ಕೇವಲಂ ಕಲೌ ನಾಸ್ತಿ ಏವ ನಾಸ್ತಿ ಏವ ನಾಸ್ತಿ ಏವ ಗತಿರನ್ಯತಾ. ಚೈತನ್ಯ ಚರಿತಾಮೃತದಲ್ಲಿ ಹೇಳಿದಂತಹ ಮಾತುಗಳು ಇದು.
ದೋಷಗಳಿಂದ ತುಂಬಿ ಹೋದ ಕಡಲಿನಂತಿರುವ ಈ ಕಲಿಯುಗದಲ್ಲಿ ಒಂದು ವರವಿದೆ. ಅದೇನು? ಹರೇ ಕೃಷ್ಣ ಮಂತ್ರವನ್ನು ಜಪಿಸುವುದರಿಂದಲೇ ವ್ಯಕ್ತಿಯು ಮುಕ್ತಿಯನ್ನು ಪಡೆಯಬಹುದು. ಭಗವದ್ಗೀತೆಯಲ್ಲಿ ಕೂಡ ಹೇಳಿದೆ, ಯಜ್ಞಾನಾಂ ಜಪ ಯಜ್ಞೋಸ್ಮಿ. ಅಂದ್ರೆ ಎಲ್ಲಾ ಯಜ್ಞಗಳಲ್ಲಿ ನಾನು ಜಪ ಯಜ್ಞ, ನಾಮ ಯಜ್ಞ ಅಂತ ಹೇಳಿ ಕೃಷ್ಣ ಹೇಳಿದಾನೆ. ಇಲ್ಲಿ ಕೃಷ್ಣನೇ ಹೇಳಿದ ಮಾತುಗಳಿದು. ನಾಮ್ನಾ ಮಕಾರಿ ಬಹುದಾ ನಿಜ ಸರ್ವಶಕ್ತಿ ತತ್ರಾಪಿತಾ ನಿಯಮೇನ ಸ್ಮರಣೇನ ಕಾಲಃ ಏತಾದೃಶಿ ತವ ಕೃಪ ಭಗವಾನ್ ಮಮಾಪಿ ದುರ್ದೈವಂ ಈದೃಶ್ಯಂ ಇಹ ಜನೀನ ನಾನುರಾಗಃ. ಅಂದ್ರೆ ದೇವೋತ್ತಮ ಪರಮ ಪುರುಷ, ನಿನ್ನ ಪವಿತ್ರ ಹೆಸರಿನಲ್ಲಿ ಜೀವಂತ ಅಸ್ತಿತ್ವಕ್ಕೆ ಎಲ್ಲಾ ಅದೃಷ್ಟವಿದೆ ಮತ್ತು ಆದ್ದರಿಂದ ನಿಮಗೆ ಕೃಷ್ಣ ಮತ್ತು ಗೋವಿಂದನಂತಹ ಅನೇಕ ಹೆಸರುಗಳಿವೆ. ನಿಮ್ಮ ಎಲ್ಲಾ ಸಾಮರ್ಥ್ಯಗಳನ್ನು ನೀವು ಆ ಹೆಸರುಗಳಲ್ಲಿ ಹೂಡಿಕೆ ಮಾಡಿದ್ದೀರಿ ಮತ್ತು ಅವುಗಳನ್ನು ನೆನಪಿಟ್ಟುಕೊಳ್ಳಲು ಯಾವುದೇ ಕಠಿಣ ಮತ್ತು ವೇಗದ ನಿಯಮಗಳಿಲ್ಲ. ಅಂದ್ರೆ ಇಲ್ಲಿ ಹರೇ ಕೃಷ್ಣ ಮಂತ್ರವನ್ನು ಹೇಗೆ ಮಾಡಬಹುದು ಅಂತ ಹೇಳುವುದನ್ನು ನಾವಿಲ್ಲಿ ನೋಡುವ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಲು ಪ್ರಾರಂಭಿಸುವ ಮೊದಲು ಪಂಚತತ್ವ ಮಂತ್ರವನ್ನು ಜಪಿಸಬೇಕು. ಯಾವುದು ಪಂಚತತ್ವ ಮಂತ್ರ? ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಇದು ಪಂಚತತ್ವ ಮಂತ್ರ. ಅನಂತರ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ಬೇಕು. ಹೇಗೆ ಜಪಿಸ್ಬೇಕು? ನಮ್ಮ ಕಿವಿಗೆ, ನಾವು ಹೇಳುದು ನಮ್ಮ ಕಿವಿಗೆ ಕೇಳಬೇಕು. ಆ ರೀತಿ ಅಷ್ಟು ಜೋರಾಗಿ ಹೇಳ್ಬೇಕು. ಅಂದ್ರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ರೀತಿಯಾಗಿ ನಾವು ಹೇಳಬೇಕು. ಪ್ರತಿಯೊಂದು ಹೆಸರನ್ನು ಸ್ಪಷ್ಟವಾಗಿ ಉಚ್ಚರಿಸಬೇಕು. ಫಾಸ್ಟ್ ಆಗಿ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹಾಗೆ ಹೇಳೋದಲ್ಲ. ಸ್ಪಷ್ಟವಾಗಿ ನಾವು ಹೇಳುದು ನಮ್ಮ ಕಿವಿಗೆ ಸ್ಪಷ್ಟವಾಗಿ ಕೇಳಬೇಕು, ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಚಾಂಟ್ ವಿತ್ ರೆಸ್ಪೆಕ್ಟ್, ಡಿವೋಷನ್ ಅಂಡ್ ಕಾನ್ಸಂಟ್ರೇಷನ್. ನೀವು ಒಂದು ಮಾಲೆ ಮಾಡೋದಿದ್ರು ಕೂಡ, 108 ಸಲ ಜಪ ಮಾಡೋದಿದ್ರು ಕೂಡ ಅದನ್ನು ರೆಸ್ಪೆಕ್ಟ್ ಆಗಿ, ಡಿವೋಷನ್ ಅಂದ್ರೆ ಭಕ್ತಿಯಿಂದ ಆ ಏನು ನೀವು ಹೇಳ್ತೀರೋ ಅದನ್ನು ಪುನಃ ನಿಮ್ಮ ಕಿವಿಗೆ ಅದು ಕೇಳುವ ಹಾಗೆ ಕಾನ್ಸಂಟ್ರೇಷನ್ ಅಲ್ಲಿ ಜಪ ಮಾಡಬೇಕು. ನೀವು ಯಾವುದೇ ಸ್ಥಳದಲ್ಲಿ ಜಪ ಮಾಡಬಹುದು, ಕುಳಿತುಕೊಳ್ಬಹುದು ಅಥವಾ ನಡೆಯಬಹುದು ಅಥವಾ ಯಾವುದೇ ದಿಕ್ಕನ್ನು ಎದುರಿಸಿ ನೀವು ಜಪ ಮಾಡಬಹುದು. ನೀವು ಬೆಳಿಗ್ಗೆ ವಾಕಿಂಗ್ ಹೋಗ್ತಾ ಇದ್ದೀರಿ ಅಂತ ತಿಳ್ಕೊಳ್ಳುವ, ಆಗ ಕೂಡ ನೀವು ಜಪ ಮಾಡ್ತಾ ಹೋಗ್ಬೋದು. ಆದ್ರೆ ಲೆಕ್ಕ ಇಟ್ಟು ಜಪ ಮಾಡುವುದು ಒಳ್ಳೇದು. ಒಳ್ಳೆ ಸಮಯ ಮುಂಜಾನೆ, ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಯಾವ ಕೆಲಸ ಮಾಡಿದ್ರು ಒಳ್ಳೇದು ಅಂತ ಹೇಳೋ ಒಂದು ವಿಷಯ ನಮ್ಗೆ ಗೊತ್ತುಂಟಲ್ವಾ. ಅಂತಹ ಸಮಯದಲ್ಲಿ ಮಾಡಿದ್ರೆ ಉತ್ತಮ ಫಲಿತಾಂಶ ಸಿಗ್ತದೆ. ಸ್ನಾನ ಮಾಡುವ ಮೊದಲು ಅಥವಾ ಅನಂತರನೇ ಕೂಡ ನೀವು ಜಪಿಸ್ಬೋದು. ಅದಕ್ಕೆ ಯಾವುದೇ ಕಟ್ಟುಪಾಡುಗಳಿಲ್ಲ, ನಿಯಮಗಳಿಲ್ಲ. ಆದ್ರೆ ಯಾವುದೇ ನಾವು ಧಾರ್ಮಿಕ ಕೆಲಸ ಮಾಡುವ ಮೊದಲು ನಾವು ಸ್ನಾನ ಮಾಡಿ ಅದನ್ನು ಪ್ರಾರಂಭ ಮಾಡ್ತೇವೆ. ಎಣಿಕೆ ಇಟ್ಟುಕೊಂಡು ಜಪಿಸಲು ಸೂಚಿಸಲಾಗ್ತದೆ. ಅಂದ್ರೆ ಒಂದು ಮಾಲೆಯಲ್ಲಿ 108 ಮಣಿಗಳಿದೆ. ಆ ಮಾಲೆಯನ್ನು ಕೈಯಲ್ಲಿ ಇಟ್ಟುಕೊಂಡು ಜಪ ಮಾಡುವುದು ಉತ್ತಮ. ಇನ್ನು ಯಾವ ರೀತಿ ಮಾಡಬಾರ್ದು ಅಂದ್ರೆ, ಒಬ್ಬರು ಮಹಾಮಂತ್ರದ ಒಂದು ಭಾಗವನ್ನು ಮಾತ್ರ ಜಪಿಸಬಾರದು. ಅಂದ್ರೆ ಹರೇ ಕೃಷ್ಣ ಅಷ್ಟು ಮಾತ್ರ ಹೇಳಬಾರ್ದು. ಇಡೀ ಫುಲ್ ಮಂತ್ರವನ್ನು, ಪೂರ್ತಿ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಜಪಮಾಲೆಯ ಕೃಷ್ಣಮಣಿಯ ಮೇಲೆ ಒಬ್ಬರು ಜಪಿಸಬಾರದು. ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಒಂದು ಎಕ್ಸ್ಟ್ರಾ ಮಣಿ ಉಂಟು, ಅದು ಕೃಷ್ಣ ಮಣಿ. ಅದರ ಮೇಲೆ ನೀವು ಕೈ ಇಟ್ಟು ಜಪ ಮಾಡಬಾರ್ದು. ಅದನ್ನು ಬಿಟ್ಟು 108 ಮಣಿಗಳ ಮೇಲೆ ನೀವು ಜಪ ಮಾಡಬೇಕು. ಇನ್ನು ಜಪ ಮಾಡುವಾಗ ಬೇರೆ ಯಾವುದೇ ಕೆಲಸವನ್ನು ಮಾಡಬಾರ್ದು. ಟಿವಿ ನೋಡ್ತಾ ಜಪ ಮಾಡಬಾರ್ದು, ಮೊಬೈಲ್ ವಾಟ್ಸಪ್ ನೋಡ್ತಾ ಜಪ ಮಾಡಬಾರ್ದು. ಆದ್ರೆ ಅದರ ಮೇಲೆ ನೀವು ರೆಸ್ಪೆಕ್ಟ್ ಇರಬೇಕು. ನಿಮಗೆ ನೀವು ಮಾಡುವ ಕೆಲಸದ ಮೇಲೆ ನಿಮಗೆ ಕಾನ್ಸಂಟ್ರೇಷನ್ ಸಿಗ್ಬೇಕಿದ್ರೆ ನೀವು ಒಮ್ಮೆಗೆ ಒಂದು ಕೆಲಸವನ್ನು ಮಾತ್ರ ಮಾಡಬೇಕು. 2-3 ಕೆಲಸಗಳನ್ನು ಒಟ್ಟಿಗೆ ಮಾಡಬಾರ್ದು. ಜಪ ಮಾಡುವಾಗ ಪುಸ್ತಕ, ಪತ್ರಿಕೆ ಓದುವುದು ಅಥವಾ ಟಿವಿ ನೋಡುವಂತಹ ಕೆಲಸ ನೀವು ಮಾಡಬಾರ್ದು. ಇನ್ನು ಜಪ ಮಾಡುವುದರಿಂದ ಆಗುವ ಪ್ರಯೋಜನಗಳೇನು? ನೀವು ಕುಟುಂಬದ ಸದಸ್ಯರೊಂದಿಗೆ ಸೇರಿ ಜಪ ಮಾಡಿದಾಗ ನಿಮ್ಮಲ್ಲಿ ಒಂದು ಒಗ್ಗಟ್ಟು ಮೂಡುತ್ತದೆ, ಪ್ರೀತಿ ವಿಶ್ವಾಸಗಳು ನಿಮ್ಮಲ್ಲಿ ಹೆಚ್ಚಾಗ್ತದೆ. ಪಾಪದ ಪ್ರತಿಕ್ರಿಯೆಗಳಿಂದ ನೀವು ಬಿಡುಗಡೆ ಹೊಂದುತ್ತೀರಿ. ಕೆಟ್ಟ ಅಭ್ಯಾಸಗಳಿಂದ ನೀವು ಬಿಡುಗಡೆ ಹೊಂದುತ್ತೀರಿ. ಇಂತಹ ಚಾಂಟ್ ಮಾಡುವಾಗ ನಿಮಗೆ, ಹರೇ ಕೃಷ್ಣ ಜಪ ಮಾಡೋದ್ರಿಂದ ನಿಮಗೆ ಇಂತಹ ಕೆಟ್ಟ ಅಭ್ಯಾಸಗಳಿಂದ ನಿಮಗೆ ಬಿಡುಗಡೆ ಸಿಗ್ತದೆ. ಅಷ್ಟು ಮಾತ್ರ ಅಲ್ಲ, ಮಾನಸಿಕ ಒತ್ತಡದಿಂದ ಬಿಡುಗಡೆ ಹೊಂದುತ್ತೀರಿ. ಎಲ್ಲಿ ನೋಡಿದ್ರು ಈಗ ಡಿಪ್ರೆಷನ್, ಯಾರಲ್ಲೂ ಕೇಳಿದ್ರು ಡಿಪ್ರೆಷನ್. ಅದಕ್ಕೆ ಒಂದು ಉತ್ತಮ
ಔಷಧ ಈ ಮಹಾಮಂತ್ರ. ಎಷ್ಟು ನೆಮ್ಮದಿಯಾಗಿ, ಎಷ್ಟು ಶಾಂತಿಯುತವಾಗಿ, ಎಷ್ಟು ಸಂತೋಷದಿಂದ ಈ ಹರಿ ಕೃಷ್ಣ ಭಕ್ತರು ಕುಣಿಯುತ್ತಿದ್ದಾರೆ ನೋಡಿ. ಎಷ್ಟು ಸಂತೋಷ ಅವರ ಮನಸ್ಸಿನಲ್ಲಿ ತುಂಬಿರಬಹುದು. ಈ ರೀತಿಯ ನೀವು ಸಂತೋಷವನ್ನು ನೀವು ಅನುಭವಿಸಬೇಕಾದ್ರೆ, ಈ ಬಂಧನದಿಂದ ನಿಮಗೆ ಬಿಡುಗಡೆ ಬೇಕು ಅಂತ ಆದ್ರೆ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ನೀವು ಮಾಡಬೇಕು. ಇದರಲ್ಲಿ ನಿಜವಾದ ಸಂತೋಷವನ್ನು ನಾವು ಕಂಡುಕೊಳ್ಬಹುದು. ಎಷ್ಟೋ ಜನ ಪಾಶ್ಚಾತ್ಯರು ಸಹಿತ ಇದರಿಂದ ಲಾಭ ಪಡೆದಿದ್ದಾರೆ, ಅವರಿಗೆ ಜ್ಞಾನೋದಯ ಆಗಿದೆ. ಇಲ್ಲಿ ಕೆಲವು ಭಕ್ತರು ಹರೇ ಕೃಷ್ಣ ಜಪ ಮಾಡೋ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡುವ. ಇದು ನಿಜವಾಗಿಯೂ ದೇವರ ಸಾಕ್ಷಾತ್ಕಾರವನ್ನು ಹೊಂದಿರುವಂತಹ ಪ್ರಕ್ರಿಯೆ. ಜಾರ್ಜ್ ಹ್ಯಾರಿಸನ್ ಹೇಳುವ ಮಾತು ಇದು. ಜಾರ್ಜ್ ಹ್ಯಾರಿಸನ್ ಅಂತ ಹೇಳಿದ್ರೆ ಬೀಟಲ್ಸ್ ಅಂತ ಹೇಳುವ ಒಂದು ಸಂಗೀತದ ಒಂದು ಸಂಸ್ಥೆ ಇತ್ತು ಇಂಗ್ಲೆಂಡ್ ನಲ್ಲಿ. ಒಂದು 50 ವರ್ಷದ ಹಿಂದೆ ಇರ್ಬೋದು, 70ರ ದಶಕದಲ್ಲಿ ಇರ್ಬೋದು. ಅವನು ಪ್ರಭುಪಾದರ ಸಾಂಗತ್ಯದಲ್ಲಿ ಪ್ರಭುಪಾದರಿಗಾಗಿ ತುಂಬಾ ಹಾಡನ್ನು ಹಾಡಿದ್ದಾನೆ, ಕೃಷ್ಣ ಭಕ್ತಿಯ ಹಾಡುಗಳನ್ನು ಹಾಡಿದ್ದಾನೆ. ಆಮೇಲೆ ಅವನಿಗೆ ಒಂದು ದೊಡ್ಡ ಆಸ್ತಿಯನ್ನು, ಅವನ ಮನೆ ಮಠ ತುಂಬಾ ದೊಡ್ಡ ಆಸ್ತಿ ಇತ್ತು ಅವನಿಗೆ ಇಂಗ್ಲೆಂಡ್ ನಲ್ಲಿ. ಅದೆಲ್ಲವನ್ನು ಅವನು ಪ್ರಭುಪಾದರಿಗೆ ದಾನ ಮಾಡಿದ್ದಾನೆ. ಈಗ ಅಲ್ಲಿ ಒಂದು ದೊಡ್ಡ ಸುಂದರವಾದ ಮಂದಿರ ನಿರ್ಮಾಣವಾಗಿದೆ ಅಲ್ಲಿ. ನಾನು ಹರೇ ಕೃಷ್ಣ ಎಂದು ಜಪಿಸಲು ಪ್ರಾರಂಭಿಸಿದಾಗ ಎಲ್ಲವೂ ನನಗೆ ಆಗಲು ಪ್ರಾರಂಭವಾಯಿತು. ಅಂದ್ರೆ ಎಲ್ಲವೂ ಅವನಿಗೆ ಆರಾಮವಾಗಿ ಕೈಗೂಡಲು ಆರಂಭವಾಯಿತು ಅಂತ ಹೇಳ್ತಾ ಇದ್ದಾರೆ ಅವರು. ಹರೇ ಕೃಷ್ಣ ಎಂದು ಜಪಿಸುವುದು ನನ್ನ ಜೀವನದಲ್ಲಿ ಭಾರಿ ಪ್ರಭಾವ ಬೀರಿದೆ ಅಂತ ಆಲ್ಬರ್ಟ್ ಬ್ರಷ್ ಫೋರ್ಡ್, ಅಂದ್ರೆ ಫೋರ್ಡ್ ಸಂಸ್ಥೆಯ ಅಧ್ಯಕ್ಷರು ಇವರು ಈಗ ಪೂರ್ತಿ ಹರೇ ಕೃಷ್ಣ ಹಂತಕ್ಕೆ ಬಂದು ಹರೇ ಕೃಷ್ಣ ಜೀವನ ಶೈಲಿಯನ್ನು ಅವರಲ್ಲಿ ಇದ್ ಮಾಡಿಕೊಂಡಿದ್ದಾರೆ. ಈಗ ಅವರ ಹೆಸರು ಕೂಡ ಚೇಂಜ್ ಆಗಿದೆ, ಅಂಬರೀಷ ದಾಸ ಅಂತ ಅವರ ಹೆಸರನ್ನು ಕೂಡ ಬದಲಾಯಿಸಿಕೊಂಡಿದ್ದಾರೆ. ಮಾಯಾಪುರದಲ್ಲಿ, ಅಂದ್ರೆ ಬಂಗಾಳದ ಮಾಯಾಪುರದಲ್ಲಿ ವೇದ ತಾರಾಮಂಡಲ ಅಂತ ಹೇಳೋ ಒಂದು ಮಂದಿರ ನಿರ್ಮಾಣ ಆಗ್ತಾ ಇದೆ. 800 ಕೋಟಿ ವೆಚ್ಚದಲ್ಲಿ ಅದರ ಕಟ್ಟಡದ ನಿರ್ಮಾಣದ ಜವಾಬ್ದಾರಿಯನ್ನು ಇವರು ಹೊತ್ಕೊಂಡಿದ್ದಾರೆ. ನಾನು ಹಲವು ವರ್ಷಗಳಿಂದ ಹರೇ ಕೃಷ್ಣ ಎಂದು ಜಪಿಸುತ್ತಿದ್ದೇನೆ ಮತ್ತು ನಾನು ಎಂದಿಗೂ ಹೆಚ್ಚು ಆಹ್ಲಾದಕರವಾದದ್ದನ್ನು ಕಂಡುಕೊಂಡಿಲ್ಲ. ಇದಕ್ಕಿಂತ ಹೆಚ್ಚು ಆಹ್ಲಾದಕರವಾದ ವಿಷಯ ಇನ್ನೊಂದಿಲ್ಲ ಅಂತ ಹೇಳಿ ND ದೇಸಾಯಿ ಅಂತ ಹೇಳುವ ಇಂಡಸ್ಟ್ರಿಯಲಿಸ್ಟ್ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಎಂದು ಜಪಿಸುವುದರಿಂದ ನನ್ನ ಜೀವನದ ಎಲ್ಲಾ ಏರಿಳಿತಗಳನ್ನು ಬಹಳ ಆತ್ಮವಿಶ್ವಾಸ ಮತ್ತು ಮನಸ್ಸಿನ ಶಾಂತಿಯಿಂದ ಎದುರಿಸಲು ಸಹಾಯ ಮಾಡುತ್ತದೆ ಅಂತ ಋಷಿಕೇಶ್ ಮಫತ್ಲಾಲ್, CEO ಮಫತ್ಲಾಲ್ ಕಂಪನಿಯ CEO ಇವರು ಹೇಳ್ತಾ ಇದ್ದಾರೆ. ಜಪವು ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸಲು ನನಗೆ ಸಹಾಯ ಮಾಡಿತು. ಇದು ನನ್ನ ವಿಷಯಗಳ ದೃಷ್ಟಿಯನ್ನು ಬದಲಾಯಿಸಿತು. ಒಬ್ರು ಮಾಡೆಲ್ ಇವರು ಹೇಳುವಂತಹ ಮಾತು, ಯಾವ ರೀತಿ ಸಂಕೀರ್ತನೆಯನ್ನು ಅವರು ಆನಂದಿಸ್ತಾ ಇದ್ದಾರೆ ಅಂತ ಆ ಚಿತ್ರವನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ. ಹರೇ ಕೃಷ್ಣ ಎಂದು ನಾನು ಜಪಿಸಲು ಪ್ರಾರಂಭಿಸುವ ಮೂಲಕ ನನಗೆ ಅಪಾರ ಸಂತೋಷವಾಗಿದೆ. ಇವರು ಕೂಡ ಇನ್ನೊಂದು ಮಾಡೆಲ್ ಆಗಿದ್ದವರು. ಈಗ ಯಾವ ರೀತಿ ಅವರು ಚೇಂಜ್ ಆಗಿದ್ದಾರೆ ಅಂದ್ರೆ, ಯಾವ ರೀತಿಯ ಮನಸ್ಥಿತಿ ಅವರಲ್ಲಿ ಇದೆ ಅಂತ ಹೇಳಿ ಅವರ ಮುಖದಲ್ಲಿ ನಿಮಗೆ ಗೊತ್ತಾಗ್ತದೆ ಅವರು ಎಂತಹ ಸಂತೋಷವನ್ನು ಅನುಭವಿಸ್ತಾ ಇದ್ದಾರೆ ಅಂತ. ಹರೇ ಕೃಷ್ಣ ಭಕ್ತರೊಂದಿಗೆ ಬೆರೆಯಲು ಪ್ರಾರಂಭಿಸಿದ ನಂತರ ಮತ್ತು ಮಹಾಮಂತ್ರವನ್ನು ಜಪಿಸಿದ ನಂತರ ಜೀವನದ ಬಗ್ಗೆ ನನ್ನ ದೃಷ್ಟಿಕೋನವು ಹೆಚ್ಚು ಪ್ರಕಾಶಮಾನವಾಗಿದೆ. ಒಂದು ಆರ್ಮಿ ಆಫೀಸರ್ ಹೇಳೋ ಮಾತಿದು. ಜಪ ಮಾಡುವುದರಿಂದ ನಾನು ದೇವರ ಹತ್ತಿರವಾಗುವ ಅನುಭವವಾಗಿದೆ. ಮಹಾಮಂತ್ರ ಒತ್ತಡ, ಖಿನ್ನತೆ ಮತ್ತು ಅಜ್ಞಾನದ ಕ್ರಮವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಮತ್ತು ಒಳ್ಳೆಯತನದ ಕ್ರಮವನ್ನು ಗಣನೀಯವಾಗಿ ಹೆಚ್ಚಿಸುತ್ತದೆ. ನಾನು ಒತ್ತಡಕ್ಕೆ ಒಳಗಾದಾಗ ಜಪಿಸುತ್ತೇನೆ. ಇದು ನನ್ನ ಬ್ಯಾಟರಿಗಳನ್ನು ಚಾರ್ಜ್ ಮಾಡುವ ಒಂದು ವಿಷಯ. ಇದು ನನ್ನ ಮನಸ್ಸನ್ನು ತೆರವುಗೊಳಿಸುತ್ತದೆ. ಅಂದ್ರೆ ಅಷ್ಟು ಪವರ್ಫುಲ್ ಅಂತಹ ಇವರು ಹೇಳ್ತಾ ಇದ್ದಾರೆ.
When I am nervous, I find chanting very calming. I don't get shaken up at little things. ಅಂದ್ರೆ ನನ್ನನ್ನು ಸಣ್ಣ ಸಣ್ಣ ವಿಷಯಗಳು ನನ್ನನ್ನು ನನ್ನಲ್ಲಿ ಯಾವುದೇ ಪ್ರಭಾವ ಬೀರುವುದಿಲ್ಲ ಅಂತ ಹೇಳೋ ಮಾತನ್ನು ಹೇಳಿದ್ದಾರೆ ಇವರು. ಜಪಿಸುವುದು ಮತ್ತು ಹರೇ ಕೃಷ್ಣ ಎಂದು ಜಪಿಸುವುದು ಮತ್ತು ಕೃಷ್ಣ ಪ್ರಜ್ಞೆಯ ಬಗ್ಗೆ ಅಧಿಕೃತ ಪುಸ್ತಕಗಳನ್ನು ಓದುವುದು ನನಗೆ ಬಹಳ ಶಾಂತಿಯನ್ನು ತಂದಿದೆ. ರಮೇಶ್ ಲಾಲ್ ಎನ್ನುವ ಟೊರೊಂಟೋದಲ್ಲಿ ಹೆಲ್ತ್ ಸ್ಪಾವನ್ನು ಹೊಂದಿರುವಂತಹ ಒಬ್ರು ವ್ಯಾಪಾರಿ ಹೇಳುವಂತಹ ಮಾತು ಇದು. ಆದ್ರಿಂದ ನೀವು ಸಹ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಈ ರೀತಿ ಚಾಂಟ್ ಮಾಡಿ, ಈ ರೀತಿ ಜಪಿಸುವುದರಿಂದ ನೀವು ಕೂಡ ಸಂತೋಷವಾಗಿರಬಹುದು.